ಹರೇ ಕೃಷ್ಣ. ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯಿ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಇದನ್ನು ಪ್ರಾರಂಭ ಮಾಡುವ ಮೊದಲು 16ನೇ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ನೋಡೋಣ. ಯಾರಾದ್ರೂ 16ನೇ ಅಧ್ಯಾಯದ ಬಗ್ಗೆ ನಿನ್ನೆಯ ಅಧ್ಯಾಯದಲ್ಲಿ ನಾವು ಏನ್ ತಿಳಿದುಕೊಂಡ್ವಿ ಅಂತ ಹೇಳೋದಾದ್ರೆ ಹ್ಯಾಂಡ್ ರೈಸ್ ಮಾಡಿ ಹೇಳ್ಬಹುದು, ಚಾಟ್ ಅಲ್ಲಿ ಕೂಡ ಹಾಕ್ಬಹುದು. ಹರೇ ಕೃಷ್ಣ. ಓಕೆ, ಓಪನ್ ಅನ್ಮ್ಯೂಟ್ ಮಾಡ್ತೇನೆ. 16ನೇ ಅಧ್ಯಾಯದಲ್ಲಿ ನಾವು ಏನ್ ತಿಳಿದುಕೊಂಡ್ವಿ. ದೈವಿ ಗುಣ, ಆಸುರಿ ಗುಣ. ಓಕೆ, ದೈವಿ ಗುಣ ಮತ್ತು ಆಸುರಿ ಗುಣ. ವೆರಿ ಗುಣ. ಎಸ್ ಮಾತಾಜಿ. ಬೇರೆ ಏನ್ ತಿಳ್ಕೊಂಡ್ವಿ? ದೈವ ಗುಣದಲ್ಲಿ 26 ಗುಣಗಳು, ಅಸುರಿ ಗುಣದಲ್ಲಿ 6 ಗುಣಗಳು. ಎಸ್, ವೆರಿ ಗುಡ್ ಮಾತು. ಯಾವ್ದು ಗುಣಗಳು 6? ಅಭಯ. ಆಸುರಿ ಗುಣಗಳು 6 ಯಾವುದು? ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ, ಕಾಮರ, ಕ್ರೋಧ. ಎಸ್ ಮಾತಾಜಿ, ಧನ್ಯವಾದಗಳು. ಎಸ್ ಪ್ರಭಾವತಿ ಮಾತಾಜಿ ಅವರೇ, ನೀವೇನಾದ್ರೂ ಹೇಳಲಿಕ್ಕಿತ್ತ? ನಾಗೇಶ್ ಅವರೇ, ಹರೇ ಕೃಷ್ಣ. ಜ್ಯೋತಿ ಎಸ್ ರಾಣಿ ಅವರು ಕೂಡ ಹಾಕಿದ್ದಾರೆ ಚಾಟ್ ಅಲ್ಲಿ, ದೈವಿ ಮತ್ತು ಆಸುರಿ ಗುಣದ ಬಗ್ಗೆ ತಿಳಿದುಕೊಂಡ್ವಿ ಅಂತ. ಸೊ ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ನಮ್ಮಲ್ಲಿ 26 ದೈವಿ ಗುಣಗಳು ಬರ್ಲಿಕ್ಕೆ ಸಾಧ್ಯತೆ ಇದೆ. 3 ನರಕದ 3 ದ್ವಾರಗಳು ಯಾವುದೆಲ್ಲ? ನರಕಕ್ಕೆ 3 ದ್ವಾರಗಳು. ಎಸ್, ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ. ಕಾಮ ಕ್ರೋಧ ಲೋಭ. ವೆರಿ ಗುಡ್, ಎಲ್ಲರೂ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಈ ನರಕದ 3 ದ್ವಾರಗಳನ್ನು ತಪ್ಪಿಸಿಕೊಳ್ಳೋದು ಹೇಗೆ ಅಂತ ಭಗವಂತ ನಮಗೆ ತಿಳಿಸ್ತಾನೆ. ಹೇಗೆ ನಾವು ನರಕದ 3 ದ್ವಾರಗಳಿಂದ ಪಾರಾಗಬಹುದು?
ಪ್ರಜ್ಞೆಯಲ್ಲಿ ಇರುವುದರಿಂದ ಜಗತ್ತಿನ ಎಸ್, ಕೃಷ್ಣ ಅಸತ್ಯ ಪ್ರಜ್ಞೆಯಲ್ಲಿದ್ರೆ ಹಾ, ಭಕ್ತಿ ಮಾರ್ಗದಲ್ಲಿದ್ರೆ ಭಕ್ತಿ ಮಾರ್ಗದಲ್ಲಿ ನಾವು ನಡೆಯೋದ್ರಿಂದ ನರಕದ ಈ ದ್ವಾರಗಳಿಂದ ನಾವು ತಪ್ಪಿಸ್ಕೊಳ್ಬಹುದು ಅಂತ ಭಗವಂತ ಹೇಳ್ತಾನೆ. ವೆರಿ ಗುಡ್. ಧನ್ಯವಾದಗಳೆಲ್ಲರಿಗೂ ಕೂಡ. ಈಗ ನಾವು ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಅಧ್ಯಾಯದ ಸಾರಾಂಶ ಅಂದ್ರೆ 17ನೇ ಅಧ್ಯಾಯದ ಸಾರಾಂಶ ಏನಾಗಿರ್ತದೆ ಅಂದ್ರೆ, ಅನಧಿಕೃತ ಆರಾಧನೆಯ ಬಗ್ಗೆ ಅರ್ಜುನರ ವಿಚಾರಣೆ ಮೊದಲನೇ ಶ್ಲೋಕದಲ್ಲಿ ನೋಡ್ಬೋದು. ಶಾಸ್ತ್ರ ವಿಧಿ ಮುತ್ಸೃಜ್ಯ. ಭಗವಾನ್ ಕೃಷ್ಣನ ಉತ್ತರ: 3 ವಿಧಾನಗಳು ಒಬ್ಬರ ನಂಬಿಕೆ ಮತ್ತು ಆರಾಧನೆಯನ್ನು ನಿರ್ಧರಿಸುತ್ತವೆ. ಇದು 2ನೇ ಶ್ಲೋಕದಿಂದ 7ನೇ ಶ್ಲೋಕದಲ್ಲಿ ನೋಡ್ಬೋದು. ತ್ರಿವಿಧ ಭವತಿ ಶ್ರದ್ಧಾ. 3 ವಿಧಾನಗಳಲ್ಲಿ ಆಹಾರಗಳು 8ರಿಂದ 10ನೇ ಶ್ಲೋಕದಲ್ಲಿ. ಆಯುಸತ್ವ, ಬಲಾರೋಗ್ಯ, ಯಜ್ಞ 3 ವಿಧಾನಗಳಲ್ಲಿ 11ರಿಂದ 13ನೇ ಶ್ಲೋಕದಲ್ಲಿ ನೋಡ್ಬೋದು ನೀವು. ಅಫಲಾಕಾಂಕ್ಷಿ ಯಜ್ಞೋ 3 ರೀತಿಯ ತಪಸ್ಸು 14ರಿಂದ 16ನೇ ಶ್ಲೋಕ. ಪೂಜನಂ ಶೌಚ ಮಾರ್ಜವಂ 3 ವಿಧಾನಗಳಲ್ಲಿ ತಪಸ್ಸು 17ರಿಂದ 19. ಪೀಡಾಯ ಕ್ರಿಯತೆ ತಪಃ 3 ವಿಧಾನಗಳಲ್ಲಿ ದಾನ 20ರಿಂದ 22ನೇ ಶ್ಲೋಕ. ಅದೇಶ ಕಾಲೇ ಯದ್ದಾನಮ ಪಾತ್ರೆ. ಓಂ ತತ್ಸತ್, ಯಜ್ಞ ದಾನ ತಪಸ್ಸನ್ನು ಪರಮ ಪುರುಷನಿಗೆ ಅರ್ಪಿಸಬೇಕು 23ರಿಂದ 28ನೇ ಶ್ಲೋಕ. ಓಂ ತತ್ಸದಿತಿ ನಿರ್ದೇಶೋ. ಶ್ರೀಲ ಪ್ರಭುಪಾದ್ ಕಿ ಜೈ. ಅರ್ಜುನ ಉವಾಚ ಶಾಸ್ತ್ರ ವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ? ಇಲ್ಲಿ ಅರ್ಜುನನು ಕೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ, ಪ್ರಶ್ನಿಸ್ತಾ ಇದ್ದಾನೆ ಕೃಷ್ಣನಲ್ಲಿ ಅಂದ್ರೆ, ಯಾರು ಈ ಧರ್ಮ ಶಾಸ್ತ್ರದಲ್ಲಿ ಏನು ಉಲ್ಲೇಖ ಇದೆ ಅದನ್ನು ಅನುಸರಿಸೋದಿಲ್ಲ, ಅವರು ತಮ್ಮ ಇಷ್ಟ ಬಂದಾಗೆ ಪೂಜೆ ಮಾಡ್ತಾರೆ. ಈಗ ಹೆಚ್ಚಾಗಿ ಜನರು ಹೇಳೋದು ನೀವು ಕೇಳಿರ್ಬೋದು, ನಾವು ಕೂಡ ಬೆಳಗ್ಗೆ ದೀಪ ಹಚ್ತೇವೆ, ಭಗವಂತನ ನಮಸ್ಕಾರ ಮಾಡ್ತೇವೆ ಸಾಕು ಅಂತ ಹೇಳಿ. ಅಂದ್ರೆ ಅವರ ಇಷ್ಟ ಬಂದ ರೀತಿಯಾಗಿ ನಡೆದುಕೊಳ್ಳೋದು. ಅದು ಯಾರು? ಅವರು ಸತ್ವಗುಣದವರ, ರಜೋಗುಣದವರ, ತಾಮಸ ಗುಣದವರ ಅಂತ ಹೇಳಿ ಅವರ ಸ್ಥಿತಿ ಏನು ಅಂತ ಅರ್ಜುನನ ಪ್ರಶ್ನೆ ಆಗಿರ್ತದೆ. ಅದಕ್ಕೆ ಭಗವಂತನ ಉತ್ತರ: ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧಾ ಸ ಏವ ಸಹ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು: ಸಾತ್ವಿಕ, ರಾಜಸ, ತಾಮಸ. ಈಗ ಆ ಬಗ್ಗೆ ಕೇಳು. ಭರತವಂಶಜನಾದ ಅರ್ಜುನನೇ, ವಿವಿಧ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಸೊ ಇಲ್ಲಿ ಶಾಸ್ತ್ರದಲ್ಲಿ ಏನು ಬರೆದಿದೆ ಅದನ್ನು ಅನುಸರಿಸುವುದು ಧರ್ಮ. ಈಗ ನಾವು ಪ್ರಾಣಿಯ ಎಲುಬನ್ನು ಶುಭ ಅಂತ ಪರಿಗಣಿಸ್ತೇವೆ. ಇದು ಪ್ರಾಣಿಯ ಎಲುಬನ್ನು ಶುಭ ಅಂತ ಪರಿಗಣಿಸುವುದಿಲ್ಲ, ಆದ್ರೆ ನಾವು ಪ್ರಾಣಿಯ ಎಲುಬಾಗಿರೋ ಶಂಖವನ್ನು ಅದನ್ನು ಶುಭ ಅಂತ ಹೇಳಿ ಪರಿಗಣಿಸ್ತೇವೆ. ಆ ಶಂಖವನ್ನು ಊದುವಂಥದ್ದು, ಆ ಶಂಖವನ್ನು ಊದುದ್ರಿಂದ ಮಂಗಳಕರವಾದ ವಾತಾವರಣ ಉಂಟಾಗ್ತದೆ. ಸೊ ಇದು ತುಂಬಾ ಆಸ್ಪಿಷಿಯಸ್ ಅಂತ ಹೇಳಲಾಗ್ತದೆ. ಶಂಖವನ್ನು ಊದುವಂಥದ್ದು, ಕೆಲವರ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಶಂಖವನ್ನು ಊದ್ತಾರೆ. ಇದರಿಂದ ಏನಾಗ್ತದೆ, ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಇದು ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ, ಹಾಗಾಗಿ ಮಾಡ್ತಿದ್ದಾರೆ. ಈಗ ಅದು ವೈಜ್ಞಾನಿಕ ಸಂಶೋಧನೆಯಿಂದ ಕೂಡ ದೃಢಪಟ್ಟಿದೆ. ಆ ಶಂಖವನ್ನು ಊದುದ್ರಿಂದ ಏನಾಗುತ್ತೆ,
ಆ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಬರುತ್ತೆ ಅಂತ ಹೇಳಿ. ಅದೇ ರೀತಿ ಈ ಒಂದು ಪ್ರಾಣಿಯ ಮಲವನ್ನು ಪವಿತ್ರ ಅಂತ ಪರಿಗಣಿಸುವುದಿಲ್ಲ, ಆದ್ರೆ ಹಸುವಿನ ಸಗಣಿಯನ್ನು ಅದು ತುಂಬಾ ಪವಿತ್ರ, ತುಂಬಾ ಒಳ್ಳೆಯದು, ಪರಿಶುದ್ಧವಾದದ್ದು ಅಂತ ನಮ್ಮ ಶಾಸ್ತ್ರದಲ್ಲಿ ಅದರ ಬಗ್ಗೆ ಹೇಳಲಾಗಿದೆ. ವಿಜ್ಞಾನಿಗಳು ನಡೆಸಿದ ಸಂಶೋಧನೆಯಿಂದ ಅದು ಕೂಡ ದೃಢಪಟ್ಟಿದೆ. ಸಗಣಿಯಲ್ಲಿ ತುಂಬಾ ಒಳ್ಳೆ ಅಂಶ ಇದೆ ಅಂತ ಹೇಳಿ, ಅಂದ್ರೆ ಅದರಲ್ಲಿ ಔಷಧೀಯ ಗುಣಗಳಿವೆ ಅಂತೇಳಿ. ಸೊ ಇಲ್ಲಿ ಈ 3 ಗುಣಗಳನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಬಹುದು ಅಂತ ಹೇಳಿದ್ರೆ, 3 ಅಣ್ಣ ತಮ್ಮಂದಿರ ಮೂಲಕ. ವಿಭೀಷಣ, ರಾವಣ, ಕುಂಭಕರ್ಣ. ವಿಭೀಷಣ ಸತ್ವಗುಣಕ್ಕೆ ಉದಾಹರಣೆ. ಅವನು ಭಗವಂತನ ಭಕ್ತನಾಗಿದ್ದ, ಅವನು ತುಂಬಾ ಪ್ರಾಮಾಣಿಕನಾಗಿದ್ದ ಎಲ್ಲಾ ವಿಷಯಗಳಲ್ಲಿ ಕೂಡ. ಅವನು ತನ್ನ ಅಣ್ಣನಿಗೆ ಒಂದು ಒಳ್ಳೆಯ ಒಂದು ಸಲಹೆಗಳನ್ನು ಕೊಡ್ತಾ ಇದ್ದ. ಅಣ್ಣ ಏನಾದ್ರೂ ತಪ್ಪು ಮಾಡಿದಾಗ ಯಾವುದು ಸರಿ ಯಾವುದು ತಪ್ಪು ಅಂತ ಒಂದು ಡಿಸ್ಕ್ರಿಮಿನೇಟ್ ಮಾಡುವಷ್ಟು ಅವನಲ್ಲಿ ಸಾಮರ್ಥ್ಯ ಇತ್ತು. ಸೊ ತುಂಬಾ ವಿಶ್ವಾಸ ಅರ್ಹನಾಗಿದ್ದ, ಅವನು ರಾಮನ ಭಕ್ತನಾಗಿದ್ದ, ತನ್ನ ಗೋಡೆಯ ಮೇಲೆಲ್ಲ ರಾಮನಾಮ ಬರೆದಿದ್ದ. ಒಂದು ದಿನ ರಾವಣ ಕೇಳ್ತಾನೆ, ಇದೇನಿದು ಗೋಡೆಯ ಮೇಲೆಲ್ಲ ರಾಮ ರಾಮ ಅಂತ ಬರೆದಿದ್ಯಲ್ಲ ಅಂತ ಹೇಳಿ. ಅದಕ್ಕೆ ವಿಭೀಷಣ ಹೇಳ್ತಾನೆ, ನಾನು ರಾವಣ ಮತ್ತು ಮಂಡೋದರಿ ಅಂತ ಬರೆದಿದ್ದೇನೆ ಅಂತ. ಅದಕ್ಕೆ ರಾವಣ ಹೇಳ್ತಾನೆ, ಸರಿ, ಹಾಗಾದ್ರೆ ನನ್ನ ಗೋಡೆಯ ಮೇಲೆ ಕೂಡ ಬರಿ ಅಂತ. ಈ ರೀತಿಯಾಗಿ. ಸೊ ಯಾವಾಗ ಮಾತೆ ಸೀತೆಯನ್ನು ರಾವಣ ಅಪಹರಿಸ್ತಾನೆ, ಅವಾಗ ವಿಭೀಷಣ ಅವನ ಅಣ್ಣನಲ್ಲಿ ವಿನಂತಿ ಮಾಡಿಕೊಳ್ತಾನೆ, ದಯವಿಟ್ಟು ನೀನು ಮಾತೆ ಸೀತೆಯನ್ನು ಬಿಟ್ಟು ಬಾ, ಇದು ನಮ್ಮ ವಂಶವನ್ನೇ ನಾಶ ಮಾಡುವಂತದ್ದು ನೀನು ಮಾಡಿರುವಂತ ಕೆಲಸ ಅಂತ. ರಾವಣ ಅವನ ಮಾತನ್ನು ಕೇಳದೇ ಇದ್ದಾಗ ಅವನು ಎಲ್ಲವನ್ನು ಬಿಟ್ಟು ರಾಮನ ಬಳಿಗೆ ಹೋಗುವಂತದ್ದು. ಇದೊಂದು ಸತ್ವಗುಣಕ್ಕೆ ನಾವು ಉದಾಹರಣೆಯನ್ನು ನೋಡ್ತೀವಿ. ಇನ್ನು ರಾವಣನಲ್ಲಿ ದುರಾಸೆ, ಲೋಭ, ಅತಿಯಾಸೆ, ನೋಡಿದೆಲ್ಲ ತನ್ನದಾಗಬೇಕೆಂಬ ಆಸೆ. ದುರಾಸೆಯಿಂದ ಅವನು ಮಾತೆ ಸೀತೆಯನ್ನು ಅಪಹರಿಸ್ತಾನೆ. ಇಂದ್ರಿಯ ತೃಪ್ತಿಗೋಸ್ಕರ ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ. ಇದೊಂದು ರಜಗುಣಕ್ಕೆ ಉತ್ತಮ ಉದಾಹರಣೆ. ಇನ್ನು ಕುಂಭಕರ್ಣ ತಮೋಗುಣಕ್ಕೆ ಉತ್ತಮ ಉದಾಹರಣೆ. 6 ತಿಂಗಳು ಮಲಗೋದು, 6 ತಿಂಗಳು ತಿನ್ನೋದು, ಅನ್ಲಿಮಿಟೆಡ್ ಸ್ಲೀಪಿಂಗ್, ಅನ್ಲಿಮಿಟೆಡ್ ಈಟಿಂಗ್ ಅಂತ ಹೇಳಿ ಇದನ್ನು ಮಾಡ್ತಿದ್ದ ಕುಂಭಕರ್ಣ. ಸೊ ಇದು ತಮೋಗುಣ ಅಂತ ಹೇಳ್ಬೋದು. ಹೀಗೆ ಈ 3 ಜನರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಹೇಗೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬಹುದು. ಇಲ್ಲಿ ನೋಡ್ಬೋದು ನೀವೀಗ ನಮ್ಮ ಪ್ರಜ್ಞೆ ಈ ಟ್ಯೂಬ್ಲೈಟ್ ತರಹ ಬಿಳಿಯ ಬಣ್ಣದಿಂದ ಅದು ಕೂಡಿರುತ್ತೆ. ಯಾವ ಕಲರ್ ಪೇಪರ್ ನಿಂದ ಅದನ್ನು ಕವರ್ ಮಾಡ್ತೀವೋ ಅದರಿಂದ ಬೆಳಕು ಬರ್ತದೆ ಅಂತೇಳಿ. ಅದೇ ತರಹ ಯಾವ ಕಲರ್ ಪೇಪರ್, ಯಾವ ಪೇಪರ್ ನಿಂದ ನಾವು ಕವರ್ ಮಾಡೋದು ಅದು ಕೂಡ ಮುಖ್ಯ ಆಗುತ್ತದೆ. ಈ 3 ಗುಣಗಳು 3 ಬಣ್ಣವನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, 3 ಗುಣಗಳನ್ನು ಮೀರುವಂತದ್ದು ಬಿಳಿ ಕಲರ್. ಇದು ಶುದ್ಧ ಸತ್ವದಲ್ಲಿದೆ ಅಂತ ಹೇಳಲಾಗ್ತದೆ. ಇಲ್ಲಿ ಭಕ್ತ, ಕರ್ಮಿ, ಜ್ಞಾನಿ, ಭಕ್ತ. ಕರ್ಮಿ ಅಂತ ಹೇಳಿದ್ರೆ ಇದೆ, ಕರ್ಮಿಗೆ ಇಲ್ಲಿ ರಜಗುಣ ಅಂತ ಹೇಳಲಾಗ್ತದೆ. ಕರ್ಮ, ಕಾಮ, ಸ್ವರ್ಗಲೋಕ ಅಂತ ಹೇಳಿದ್ರೆ ಇವರು ಕೆಲಸ ಮಾಡುವಂತದ್ದು. ಕೆಲಸ ಮಾಡೋದ್ರಿಂದ ಏನಾಗ್ತದೆ, ಅವರ ಇಚ್ಛೆ ಅಂದ್ರೆ ಡಿಸೈರ್ಸ್ ಇರುತ್ತೆ, ಅದನ್ನು ಫುಲ್ಫಿಲ್ ಮಾಡಿಕೊಂಡು ಅವರು ಪುಣ್ಯ ಕೆಲಸ ಮಾಡುವಂಥದ್ದು, ಪುಣ್ಯ ಸಂಪಾದಿಸ್ತಾರೆ. ಹಾಗಾಗಿ ಅವರು ಸ್ವರ್ಗಲೋಕಕ್ಕೆ ಹೋಗುವಂಥದ್ದು. ನಂತರ ಜ್ಞಾನಿ ಹೇಗೆ ಹೇಳಿದ್ರೆ ಜ್ಞಾನ, ಮುಕ್ತಿ, ಬ್ರಹ್ಮನ್ ಅಂತ ಹೇಳಿದ್ರೆ ಸತ್ವಗುಣದಲ್ಲೇ ಇರ್ತಾರೆ. ಇಲ್ಲಿ ಜ್ಞಾನಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಬಹುನಾಮ್ ಜನ್ಮನಾಮ ಅಂತೆ ಜ್ಞಾನಾಮಾನ್ಮಾನ್ ಪ್ರಪದ್ಯಂತೆ ಹೇಳಿದ್ರೆ ತುಂಬಾ ಜನ್ಮಗಳು ಪಡಿಬೇಕು ಭಗವಂತನ ಬಗ್ಗೆ ತಿಳಿಯೋದಕ್ಕೋಸ್ಕರ. ಈ ರೀತಿಯಾಗಿ ತುಂಬಾ ಜನ್ಮಗಳನ್ನು ಪಡೆಯುವಂಥದ್ದು. ನಂತರ ಭಕ್ತ, ಶುದ್ಧ ಸತ್ವ. ಭಕ್ತ ಈ 3 ಗುಣಗಳನ್ನು ಮೀರಿರ್ತಾನೆ, ಶುದ್ಧ ಸತ್ವದಲ್ಲಿರ್ತಾನೆ. ಭಕ್ತಿ, ಪ್ರೇಮ, ಕೃಷ್ಣ ಪ್ರೇಮ. ಓಕೆ. ಸೊ ಇಲ್ಲಿ ಭಕ್ತನಿಗೆ ತಿಳಿದಿರುತ್ತೆ ಏನು ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡುವುದೇ ಮುಖ್ಯವಾಗಿರ್ತದೆ ಅಂತ ಹೇಳಿ. ಯಾವುದೇ ಡಿಸೈರ್ಸ್ ಇರೋದಿಲ್ಲ ಭಕ್ತನಿಗೆ, ಭಗವಂತನ ಸೇವೆ ಮಾಡೋದಷ್ಟೇ ಇಚ್ಛೆ ಇರ್ತದೆ. ಹಾಗಾಗಿ ಕೃಷ್ಣ ಪ್ರೇಮವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಯಜಂತೆ ಸಾತ್ವಿಕಾ ದೇವಾನೇಕ್ಷರಾಕ್ಷಾಂಸಿ ರಾಜಸಾಹ ಪ್ರೇತಾನ್ ಭೂತ ಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ, ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ.
ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಸೊ ಇಲ್ಲಿ ಯಾರು ಸತ್ವ ಗುಣದಲ್ಲಿರ್ತಾರೆ, ಸಾತ್ವಿಕ ಸ್ವಭಾವದವರು, ಅವರು ದೇವತೆಗಳನ್ನು ಪೂಜಿಸ್ತಾರೆ, ದೇವತೆಗಳ ಬಳಿಗೆ ಹೋಗ್ತಾರೆ. ಅವರು ರಾಕ್ಷಸ ಸ್ವಭಾವದ ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸ್ತಾರೆ. ಅಂತ ಹೇಳಿದ್ರೆ ಅವರು ಆ ಮನುಷ್ಯರನ್ನೇ ದೇವರನ್ನಾಗಿ, ಈ ರೀತಿಯಾಗಿ ಹಿಟ್ಲರ್ನೆಲ್ಲ ಪೂಜಿಸ್ತಾ ಇದ್ರಲ್ಲ, ಆ ರೀತಿಯಾಗಿ ಪೂಜಿಸುವಂತದ್ದು ಅವರು ರಾಜಸ ಸ್ವಭಾವದವರು. ಇನ್ನು ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸ್ತಾರೆ. ಈ 3 ಗುಣಗಳನ್ನು ಮೀರಿದವರು ಭಗವಂತನನ್ನು ಆರಾಧಿಸುವಂತದ್ದು. ಅಶಾಸ್ತ್ರಾವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಾ ಬಲಾನ್ವಿತಾಃ ಕರ್ಷಯಂತಾ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರಾ ನಿಶ್ಚಯಾನ್. ಅವರು ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುತ್ತಾರೆ. ಇವನ್ನು ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡುತ್ತಾರೆ. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂಥವರು ನಿಶ್ಚಯವಾಗಿಯೂ ಅಸುರರು. ಇಲ್ಲಿ ನೋಡ್ಬೋದು ನೀವು, ರಾವಣ ಯಾವುದಕ್ಕಾಗಿ ತಪಸ್ ಮಾಡ್ತಾನೆ? ಈ ಒಂದು ಆಸುರಿ ಗುಣದವರು ಏನ್ ಮಾಡ್ತಾರೆ? ಅವರು ತಮ್ಮ ಒಳಗಿರುವ ಪರಮಾತ್ಮನನ್ನು ಹಿಂಸಿಸ್ತಾರೆ. ಎಲ್ಲೂ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖವಿರೋದಿಲ್ಲ ಈ ರೀತಿಯಾಗಿ ಮಾಡಿ ಅಂತೇಳಿ. ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಆಚರಿಸುವಂತದ್ದು. ಇದರಿಂದ ಏನಾಗುತ್ತೆ? ಅವರೊಳಗಿರುವ ಪರಮಾತ್ಮನನ್ನು ಹಿಂಸಿಸುವಂತದ್ದು. ಅವರು ಜಂಬ ಮತ್ತು ಅಹಂಕಾರಗಳಿಂದ ಮಾಡ್ತಾರೆ. ಈಗ ರಾವಣ ಆಗ್ಲಿ, ಹಿರಣ್ಯಕಶಿಪು ಆಗ್ಲಿ, ಇವರೆಲ್ಲ ಯಾಕೆ ತಪಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಇನ್ನೊಬ್ಬರನ್ನು ಸೋಲಿಸ್ಬೇಕು, ತಾನು ಉತ್ತಮನು ಎನಿಸ್ಕೊಳ್ಬೇಕು, ತಾನೇ ಏನು ಅಧಿಕಾರಿ, ಎಲ್ಲರೂ ತನ್ನನ್ನೇ ಪೂಜೆ ಮಾಡ್ಬೇಕು, ತನ್ನನ್ನೇ ಹೊಗಳ್ಬೇಕು, ಈ ರೀತಿಯಾಗಿ ಜಂಬ ಅಹಂಕಾರಗಳಿಂದ ಮಾಡುವಂಥದ್ದು. ಕಾಮ ಮತ್ತು ಮೋಹಗಳೇ ಅವರಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕ ಅಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸ್ತಾರೆ. ಹೇಗೆಂದ್ರೆ, ಈಗ ಹಿರಣ್ಯಕಶಿಪು ಅವನು ಆ ಒಂದು ಕಠಿಣವಾದ ತಪಸ್ಸನ್ನು ಮಾಡ್ತಾ ಇರ್ಬೇಕಾದ್ರೆ ಅವನ ದೇಹವನ್ನು ಇರುವೆಗಳೆಲ್ಲ ತಿಂದು ಹಾಕಿದ್ದು ಅಂತೆ, ಅಷ್ಟು ಕಠಿಣವಾದ ತಪಸ್ಸು. ಆದ್ರೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಈಗ ಪ್ರಹ್ಲಾದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ದ, ಎಷ್ಟು ಸುಲಭ ಇದ್ರಲ್ಲಿ ನಾವು ನೋಡ್ಬೋದು. ಆದ್ರೆ ಮೂರ್ಖರು ಏನ್ ಮಾಡ್ತಾರೆ? ಅವರು ಈ ರೀತಿಯಾಗಿ ಶಾಸ್ತ್ರದಲ್ಲಿ ವಿಧಿಸದಿರುವ ಘೋರ ತಪಸ್ಸುಗಳನ್ನು ಮಾಡುವಂಥದ್ದು. ಇದರಿಂದ ಏನು ಉಪಯೋಗ ಕೂಡ ಇಲ್ಲ. ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ತನಾಃ ರಸ್ಯಾಃ ಸ್ನಿಗ್ಧಾಃ ಸ್ಥಿರಾ ಹೃದ್ಯಾ ಆಹಾರ ಸಾತ್ವಿಕ ಪ್ರಿಯಾಃ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟಾ ದುಃಖ ಶೋಕಾಮಯ ಪ್ರದಾಹ ಯಾತಯಾಮಂ ಗತರಸಂ ಪೂತಿ ಪರ್ಯೂಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಯಾರಾದ್ರೂ ಓದ್ತೀರಾ? ಓಕೆ, ಸಾರಿ ನೋಡಿಲ್ಲ. ಮಾನಸ ಅವರೇ, ನೀವು. ಓಕೆ ಮಾತಾಜಿ. ಹರೇ ಕೃಷ್ಣ, ಓದಿ ಹರೇ. ಮಾತಾಜಿ. ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳು ಆಯುಸ್ಸನ್ನು ಹೆಚ್ಚಿಸುತ್ತದೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತದೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತದೆ. ಅಂತಹ ಆಹಾರಗಳು ರಸಯುಕ್ತವಾಗಿರುತ್ತದೆ, ಜಿಡ್ಡಿನಿಂದ ಕೂಡಿರುತ್ತದೆ, ಆರೋಗ್ಯಕರವಾಗಿರುತ್ತದೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರುತ್ತದೆ. ಬಹು ಕಹಿಯಾದ, ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ ಮತ್ತು ಸುಡುತ್ತಿರುವ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯವಾದವು. ಇಂತಹ ಆಹಾರಗಳು ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವವು. ತಿನ್ನುವುದಕ್ಕೆ 3 ಗಂಟೆಗಳಿಗೂ
ಮೊದಲು ಸಿದ್ಧ ಮಾಡಿದ ಆಹಾರ, ರುಚಿ ಇಲ್ಲದ, ಕೆಡುತ್ತಿರುವ, ಹಳಸಿದ ಆಹಾರ ಮತ್ತು ಉಚ್ಚಿಷ್ಟವೂ ಅಸ್ಪೃಶ್ಯವೂ ಆದ ಆಹಾರವು ತಾಮಸ ಗುಣದವರಿಗೆ ಪ್ರಿಯವಾದವು. ಎಸ್, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಎಸ್, ಈಗ ನಾವು ಸತ್ವಗುಣದವರು ಯಾವ ರೀತಿಯಾದ ಆಹಾರವನ್ನು ಸ್ವೀಕರಿಸ್ತಾರೆ ಅಂತ ನೋಡೋದಾದ್ರೆ, ಅವರಿಗೆ ಅವರ ಆ ಒಂದು ಸಾತ್ವಿಕ ಗುಣದವರಿಗೆ ಪ್ರಿಯವಾದ ಆಹಾರಗಳಿಂದ ಅವರ ಆಯಸ್ಸು ಹೆಚ್ಚಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು, ಅದು ಸತ್ವ ಭರಿತವಾಗಿರುತ್ತದೆ, ತುಪ್ಪದಿಂದ ಮಾಡಲಾಗ್ತದೆ, ಮನುಷ್ಯನ ಬದುಕನ್ನು ಪರಿಶುದ್ಧಗೊಳಿಸುತ್ತವೆ, ಬಲ, ಆರೋಗ್ಯ, ಸುಖ ಮತ್ತು ತೃಪ್ತಿಗಳನ್ನು ಹೆಚ್ಚಿಸುತ್ತವೆ. ಭಕ್ತರನ್ನು ನೀವು ಗಮನಿಸಿದ್ರೆ ಅವರು ಯಾವಾಗಲೂ ಭಗವಂತನಿಗೆ ನೈವೇದ್ಯ ಇಟ್ಟು ಅದನ್ನು ಪ್ರಸಾದ ರೂಪದಲ್ಲಿಯೇ ಸ್ವೀಕರಿಸುವಂತದ್ದು. ಇದರಿಂದಾಗಿ ಅವರು ಸಂತೋಷವಾಗಿ ಇರ್ತಾರೆ ಮತ್ತು ದೀರ್ಘಾಯುಷ್ಯಗಳಾಗಿರ್ತಾರೆ. ಅಂತ ಹೇಳಿದ್ರೆ ಯಾವುದೇ ರೋಗ ಇರುವುದಿಲ್ಲ, ಅನಾರೋಗ್ಯ ಬರೋದಿಲ್ಲ. ಯಾಕೆಂದ್ರೆ ಅಂತಹ ಆಹಾರಗಳು ರಸಯುಕ್ತವಾಗಿರ್ತವೆ, ಜಿಡ್ಡಿನಿಂದ ಕೂಡಿರುತ್ತವೆ, ಆರೋಗ್ಯಕರವಾಗಿರ್ತವೆ ಮತ್ತು ಹೃದಯಕ್ಕೆ ಪ್ರಿಯವಾಗಿರ್ತದೆ. ಯಾಕೆ ನಾವು ಸಾತ್ವಿಕ ಆಹಾರವನ್ನೇ ಸ್ವೀಕರಿಸಬೇಕು? ಯಾರಾದ್ರೂ ಹೇಳ್ತೀರಾ ಉತ್ತರವನ್ನು? ಸಾತ್ವಿಕ ಆಹಾರವನ್ನು ನಾವು ಯಾಕೆ ಸ್ವೀಕರಿಸಬೇಕು? ಎಸ್, ಕವಿತಾ ಅವರೇ ಹೇಳಿ. ಸಾತ್ವಿಕ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಾತ್ವಿಕ ಆಹಾರದಿಂದ ದೇಹದ ಶಕ್ತಿ ಸ್ಥಿರವಾಗಿರುತ್ತೆ, ಮಾನಸಿಕ ಶಕ್ತಿ ಸ್ಥಿರತೆ, ದೈವಿಕ ಶಕ್ತಿನು ಮೂರರಲ್ಲೂ ನಿಲ್ಬಹುದು ಸಾತ್ವಿಕತೆಯಿಂದ. ಓಕೆ, ನನ್ಗೆ ಉತ್ತರ ಸಿಕ್ಕಿತ್ತು. ಇಲ್ಲಿ ಇವರು ಹಾಕಿದ್ದಾರೆ, ಯಾರು? ಪ್ರಜ್ವಲ್ ಅವರು ಹಾಕಿದ್ದಾರೆ ಚಾಟ್ ಅಲ್ಲಿ. ಗುಡ್ ಫುಡ್ ಟರ್ನ್ಸ್ ಟು ಗುಡ್ ಥಾಟ್ಸ್. ಎಸ್, ಇವರು ಸಂಗೀತ ಪ್ರಭು ಅವರು ಗುಡ್ ಹೆಲ್ತ್ ಅಂತ ಹಾಕಿದ್ದಾರೆ. ನೀತಾ ಅವರು ಈಸಿ ಟು ಡೈಜೆಷನ್. ಮಾನಸ್ ಅವರು ಒಳ್ಳೆಯ ಆರೋಗ್ಯ ಅಂತ ಹೇಳಿ. ಸೊ ಈಗ ನಾವು ಸೇವಿಸುವ ಆಹಾರದಿಂದ ಏನಾಗ್ತದೆ, ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳು ಬರ್ತವೆ. ಹಾಗಾಗಿ ನಮಗೆ ಏನಾಗುತ್ತೆ, ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ನಮಗೆ ಏನಾಗ್ತದೆ. ಯಾರಿದು ಅನ್ಮಿಟ್ ಆಗಿರೋದು? ನಮಗೆ ಭಗವಂತನ ಸ್ಮರಣೆ ಬರಬೇಕು. ನಾವು ಭಗವಂತನ ಈ ಒಂದು ಭಕ್ತಿ ಸೇವೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕಂದ್ರೆ ನಾವು ಸತ್ವಭರಿತ ಆಹಾರವನ್ನೇ ಸ್ವೀಕರಿಸಬೇಕು. ಅವಾಗ ನಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಗಳು ಬರ್ತವೆ. ನಾವೇನಾದ್ರೂ ಈಗ ಇಲ್ಲಿ ನೋಡ್ಬೋದು ನೀವೀಗ ಬಹು ಕಹಿಯಾದ ಅಥವಾ ಹುಳಿಯಾದ, ಉಪ್ಪಾದ, ಉಷ್ಣವಾದ, ತೀಕ್ಷ್ಣವಾದ, ಒಣಕಲಾದ, ಸುಡುತ್ತಿರುವ ಆಹಾರಗಳು, ಈಗಿನ ಮಕ್ಕಳು ತಿನ್ನುವಂತ ಆಹಾರಗಳನ್ನು ನೀವು ಗಮನಿಸಿದ್ರೆ, ಒಂದು ನಿಮಿಷ ಎಲ್ಲಿದೆ, ಅವರು ಏನಂತ ತಿಂತಾರೆ? ಎಸ್, ಅವರಿಗೆ ಎಲ್ಲವೂ ಕೂಡ ಈ ರೀತಿ ಇರ್ಬೇಕು. ಅದು ಸುಡುತ್ತಿರ್ಬೇಕು, ಅದು ಒಣಕಲಾಗಿರ್ಬೇಕು, ಬಹಳ ಉಪ್ಪಾಗಿರ್ಬೇಕು, ಹುಳಿ ಆಗಿರ್ಬೇಕು. ಈ ಆಹಾರಗಳು ತಿನ್ನೋದ್ರಿಂದ ಏನಾಗ್ತದೆ, ಅವರಲ್ಲಿ ಕೋಪ ಹೆಚ್ಚಾಗ್ತದೆ, ಮತ್ತೆ ಅನಾರೋಗ್ಯ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಈ ರೀತಿಯಾದೆಲ್ಲ ಸಮಸ್ಯೆಗಳು ಬರ್ತದೆ. ಹಾಗಾಗಿ ನಾವು ಸತ್ವಭರಿತ ಆಹಾರವನ್ನೇ ಸ್ವೀಕರಿಸಬೇಕು. ಈ ಒಂದು ರಾಜಸ ಸ್ವಭಾವದವರ ಆಹಾರ ಏನಿದೆ ಅದನ್ನ ನಾವು ಸ್ವೀಕರಿಸಿದಾಗ ಏನಾಗ್ತದೆ, ನಾವು ಭಗವಂತನ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಎಲ್ಲಿ ಸಮಯವೇ ಸಿಗೋದಿಲ್ಲ. ಅವಾಗ ನಮ್ಮ ಆರೋಗ್ಯದ ಬಗ್ಗೆ ನಾವು ಆಲೋಚನೆ ಮಾಡ್ಕೊಳ್ತೇವೆ. ಇಂತಹ ಆಹಾರಗಳು ನಮ್ಗೆ ದುಃಖವನ್ನು, ಶೋಕವನ್ನು, ರೋಗವನ್ನು ಉಂಟು ಮಾಡುವವು. ಇನ್ನು ತಿನ್ನುವುದಕ್ಕೆ 3 ಗಂಟೆಗಳಿಗೂ ಮೊದಲು ಸಿದ್ಧ ಮಾಡಿದ ಆಹಾರ. ಈಗ ನೀವು ಭಗವಂತನಿಗೆ ನೈವೇದ್ಯ ಮಾಡಿದ್ರೆ, ಪ್ರಸಾದ ರೂಪವಾಗಿ ನೀವು ಸ್ವೀಕರಿಸಿದ್ರೆ, ಅದು 3 ಗಂಟೆ ಆದ್ರೂ ಕೂಡ ಅದು ಏನೋ ಹಾಳಾಗುದಿಲ್ಲ, ಅದು ಪ್ರಸಾದ. ಅದು ಆದ್ರೆ ನೈವೇದ್ಯ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು 3 ಗಂಟೆಗೆ ನಂತರ ಏನಾಗ್ತದೆ, ಅದು ರುಚಿ ಇಲ್ಲದ, ಕೆಡುತ್ತಿರುವ, ಹಳಸಿದ ಆಹಾರ ಆಗುತ್ತೆ. ಈಗ ತುಂಬಾ ನೋಡ್ಬೋದು, ಸಿಟೀಸ್ ಅಲ್ಲಿ ಏನ್ ಮಾಡ್ತಾರೆ, ಅವರು ಕೆಲ್ಸಕ್ಕೆ ಹೋಗ್ತಾರೆ, ಗಂಡ ಹೆಂಡತಿ ಇಬ್ಬರು. ಸೊ ವಾರಕ್ಕೆ 1 ಸಲ ಅಡುಗೆಯನ್ನು ತಯಾರಿಸಿ ಫ್ರಿಡ್ಜ್ ಅಲ್ಲಿ ಇಟ್ಟು ಅದನ್ನ ಬಿಸಿ ಮಾಡಿ ಮಾಡಿ ತಿಂತಾ ಇರ್ತಾರೆ. ಸಮಯ ಇರೋದಿಲ್ಲ ಅವರಿಗೆ. ಇದೆಲ್ಲವೂ ಕೂಡ ತಾಮಸ ಗುಣದವರ ಲಕ್ಷಣವಾಗಿರ್ತದೆ. ಹಾಗಾಗಿ ಹೆಚ್ಚು ವೆಯ್ಟ್ ರೆಡ್ಯೂಸ್ ಆಗುವಂಥದ್ದು, ಜಾಸ್ತಿ ವೆಯ್ಟ್ ಹೆಚ್ಚಾಗುವಂಥದ್ದು, ಇದನ್ನೆಲ್ಲ ನೋಡ್ಬೋದು ನಾವು ಈ ರೀತಿಯಾದ ಆಹಾರ ಸೇವನೆಯಿಂದ.
ಹಾಗಾಗಿ ನಾವು ಈ ಒಂದು ಫ್ರೆಶ್ ಹಣ್ಣು ಹಂಪಲುಗಳು ಸತ್ವಭರಿತ ಆಹಾರವನ್ನು ಸ್ವೀಕರಿಸುವುದರಿಂದ ನಾವು ಭಗವಂತನ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ಲಿಕ್ಕಾಗ್ತದೆ. ನಮ್ಮ ಒಂದು ಜೀವನದ ಗುರಿ ಏನಾಗಿರ್ತದೆ, ಭಗವಂತನ ಧಾಮಕ್ಕೆ ಹೋಗ್ಬೇಕು, ನಮ್ಗೆ ಸಾಯುವಾಗ ಭಗವಂತನ ಸ್ಮರಣೆ ಬರ್ಬೇಕು. ಇದಕ್ಕೆಲ್ಲ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಸಾತ್ವಿಕ ಆಹಾರವನ್ನು ಸ್ವೀಕರಿಸ್ಬೇಕು. ಇದರಿಂದ ನಮ್ಮ ಮನಸ್ಸು ಯಾವಾಗ್ಲೂ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರುತ್ತೆ, ನೆಗೆಟಿವ್ ಥಿಂಕಿಂಗ್ ಏನು ಬರೋದಿಲ್ಲ ಅವಾಗ ಅಂತ ತೋರ್ಬೋದು ಇಲ್ಲಿ. अफलाकाङ्क्षिभिर्यज्ञो विधि द्रष्टो य इज्यते इष्टव्यामेवेति मनः समाधाय सा सात्विकाः. ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಯಜ್ಞೋಸ್ಮಿ ಜಪ ಯಜ್ಞ ಅಂತೇಳಿ. ಯಜ್ಞಗಳಲ್ಲೆಲ್ಲ ಶ್ರೇಷ್ಠವಾದದ್ದು ಜಪ ಯಜ್ಞ. ಹಾಗಾಗಿ ಎಲ್ಲರೂ ಕೂಡ ಜಪ ಮಾಡ್ಬೇಕು. ಇದು ಸಾತ್ವಿಕವಾದದ್ದು. ಇಲ್ಲಿ ಒಂದು ಆಹಾರದಲ್ಲಿ ನಾವು ಒಂದು ಪಾಯಿಂಟ್ ಅನ್ನು ಆಡ್ ಮಾಡೋದಾದ್ರೆ, ಈಗ ನಾವು ಶುಚಿತ್ವದಲ್ಲಿ ಅಡುಗೆಯನ್ನು ತಯಾರಿಸಿ ಭಗವಂತನಿಗೆ ನೈವೇದ್ಯ ಮಾಡೋದು ಅಂತ ಹೇಳಿದ್ರೆ ನಮ್ಮ ಪ್ರಜ್ಞೆ ಕೂಡ ನಾನು ಈಗ ಭಗವಂತನಿಗಾಗಿ ಅಡುಗೆ ತಯಾರಿಸ್ತಾ ಇದ್ದೇನೆ ಅಂತ ಆ ರೀತಿಯಾಗಿರ್ಬೇಕು ಅಂತ ಹೇಳ್ತಾರೆ. ಹಾಗೆ ಇದ್ರೆ ಮಾತ್ರ ನಮಗೆ ಅದು ಭಗವಂತ ಸ್ವೀಕರಿಸಿದ ಆಹಾರವನ್ನು ನಾವು ಸ್ವೀಕರಿಸೋದ್ರಿಂದ ನಮಗೆ ಅದರಲ್ಲಿ ಯಾವುದೇ ಪಾಪ ಬರೋದಿಲ್ಲ, ಪಾಪದಿಂದ ನಾವು ಮುಕ್ತರಾಗ್ತೇವೆ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಈಗ ನಮ್ಮ ಪ್ರಜ್ಞೆ ಬಹಳ ಮುಖ್ಯ. ಈಗ ನೀವು ನೋಡ್ತೀರಿ ಹೋಟೆಲ್ಗಳಲ್ಲಿ ಹೋದಾಗ ಅಲ್ಲಿ ಅವರು ರುಚಿ ರುಚಿಯಾಗಿ ಮಾಡಿರ್ತಾರೆ ಅಂತ ಹೇಳಿ ಹೋಗಿ ತಿಂತಾರೆ. ಆದ್ರೆ ಅವರು ಬಂದಾಗ ಅದೇ ಒಂದು ಅವರ ಒಂದು ಮೆಂಟಾಲಿಟಿ ಏನಿರುತ್ತೆ ಅಡುಗೆ ಮಾಡುವಾಗ, ಅವ್ರು ಯಾವ ಒಂದು ಮನಸ್ಸಿನಿಂದ ಅಡುಗೆ ಮಾಡಿರ್ತಾರೆ ಅದು ಅವರ ಗುಣಗಳು ನಮ್ಮಲ್ಲಿ ಬರ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರಜ್ಞೆ ಹೇಳುವಂಥದ್ದು ತುಂಬಾ ಮುಖ್ಯವಾಗಿರ್ತದೆ. ಇದಕ್ಕೆ ಒಂದು ಉದಾಹರಣೆ ಕೂಡ ಹೇಳ್ತಾರೆ. ಏನಂತ ಹೇಳಿದ್ರೆ, ಒಬ್ರ ಡಿವೋಟಿ ಒಬ್ರ ಮನೆಗೆ ಹೋಗಿರ್ತಾರೆ ಊಟ ಮಾಡ್ಲಿಕ್ಕೆ. ಭಕ್ತರು ಹೋಗಿದ್ದಾಗ ಅವರಿಗೆ ಅವತ್ತು ರಾತ್ರಿ ಒಂದು ಕನಸು ಬಂದಂತೆ. ಸೊ ಅವರು ಮರುದಿವಸ ಕೇಳಿದ್ರಂತೆ, ಯಾರು ಅಡುಗೆ ಮಾಡಿದ್ರು ನಿನ್ನೆ ಅಂತೇಳಿ. ಆಗ ಅವರು ಹೇಳ್ತಾರೆ, ಇವತ್ತು ನನ್ನ ಹಸ್ಬೆಂಡ್ ಮಾಡಿದ್ರು. ಸೊ ಅವರು ಏನಾಗಿದ್ರು ಅಂತ ಹೇಳಿದ್ರೆ, ಯಾರನ್ನೋ ಸಾಯಿಸ್ಬಿಟ್ಟು ಅವ್ರು ಜೈಲಿಗೆ ಹೋಗಿ ಬಂದಿದ್ರಂತೆ ಅಂತ ಹೇಳಿದ್ರೆ, ಇಲ್ಲಿ ಅವರ ಮನಸ್ಸು ಏನಿರ್ತದೆ ಅದು ನಮ್ಗೆ ತಿಳಿಯುತ್ತೆ ಅಂತ ಹೇಳಿ. ಆ ರೀತಿಯಾಗಿ ಅವರ ಆಲೋಚನೆಯೇ ನಮ್ಗೆ ಬಂದ್ಬಿಡುತ್ತೆ. ಹಾಗಾಗಿ ಅಡುಗೆ ಅಂತ ಹೇಳಿ ಈ ಒಂದು ಆಹಾರ ಸ್ವೀಕರಿಸುವಂಥದ್ದು ಇದೆಲ್ಲವೂ ಕೂಡ ತುಂಬಾ ಇದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ನಾವೇನೋ ತುಂಬಾ ರುಚಿ ರುಚಿಯಾಗಿ ಮಾಡ್ತಾರೆ ಅಂತ ಹೇಳಿ ಹೋಗಿ ತಿಂತೇವೆ, ಬಟ್ ಅವರು ಶುದ್ಧವಾಗಿ ಅಂತೂ ಮಾಡಿರೋದಿಲ್ಲ. ಸ್ನಾನ ಮಾಡಿ ಶುಚಿತ್ವದಲ್ಲಿ ಅಡುಗೆ ತಯಾರಿಸಿ ಇದಂತೂ ಫಾಲೋ ಮಾಡಿರೋದಿಲ್ಲ. ಬಟ್ ನಮಗೆ ಆ ಒಂದು ಟೇಸ್ಟ್ ಇದೆ ಅಂತ ಹೇಳಿ ಹೋಗುವಂಥದ್ದು. ಆದ್ರೆ ಅವರ ಆಲೋಚನೆಗಳೇನಿದೆ ಅದು ಕೂಡ ನಮ್ಮಲ್ಲಿ ಬರ್ತವೆ. ಹಾಗಾಗಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಆಹಾರವನ್ನು ಒಂದು ಸ್ವೀಕರಿಸುವ ಮೊದಲು ಅಂತ ನೋಡ್ಬೋದು. ಈಗ ಲಾಸ್ಟ್ 2020 ಕೊರೋನಾ ಬಂದ ಕಾರಣ ಹೆಚ್ಚಾಗಿ ಈ ಒಂದು ಹೊರಗೆ ಹೋಗಿ ತಿನ್ನುವಂಥದ್ದು ಸ್ವಲ್ಪ ಇವಾಗ ಕಡಿಮೆ ಆಗಿದೆ ಅಂತ ನೋಡ್ಬೋದು. ಅದರಿಂದಾಗಿ ಈ ಒಂದು ತರಗತಿ ಕೂಡ ಅಟೆಂಡ್ ಮಾಡ್ಲಿಕ್ಕೆ ಸಿಕ್ಕಿರೋ ಕಾರಣ ನಮ್ಗೆ ಏನಾಗ್ತದೆ, ಇವಾಗ ಅದ್ರ ಬಗ್ಗೆ ಹೆಚ್ಚು ಜ್ಞಾನವನ್ನು ತಿಳಿದುಕೊಂಡಂಗೆ ಆಯ್ತು ಅಂತ ಹೇಳಿ ಕೂಡ ತಿಳಿಬಹುದು ನಾವು. ಇಲ್ಲಾದ್ರೆ ನಮ್ಗೆ ಗೊತ್ತೇ ಇರೋದಿಲ್ಲ. ಈ ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಮಾಡೋ ಕಾರಣ ನಮ್ಗೆ ಇದೆಲ್ಲವೂ ವಿಷಯ ತಿಳಿಯುತ್ತೆ. ಯಾಕೆ ನಾವು ಸಾತ್ವಿಕ ಆಹಾರವನ್ನೇ ಸ್ವೀಕರಿಸ್ಬೇಕು, ಯಾಕೆ ನಾವು ಶುದ್ಧದಲ್ಲಿಯೇ ಅಡುಗೆ ತಯಾರಿಸ್ಬೇಕು, ಅಡುಗೆ ಅಂದ್ರೆ ಆ ಒಂದು ಮನಸ್ಥಿತಿ ಏನಿದೆ, ಆ ಪಾಸಿಟಿವ್ನೆಸ್ ಏನಿರುತ್ತೆ, ಭಗವಂತನ ಬಗ್ಗೆ ಆಲೋಚನೆ ಇರುತ್ತೆ, ಇದೆಲ್ಲವೂ ಕೂಡ ನಮ್ಗೆ ಯಾವಾಗ ಹೋಲ್ ಡೇ ಇರುತ್ತೆ ನಮ್ಮಲ್ಲಿ ಪಾಸಿಟಿವ್ ಒಳ್ಳೆ ಥಾಟ್ಸ್ ಇರುತ್ತೆ ಅಂತ ಹೇಳಿ. ಇನ್ನು 11ನೇ ಶ್ಲೋಕದಲ್ಲಿ, ಯಜ್ಞಗಳಲ್ಲಿ ಧರ್ಮ ಗ್ರಂಥಗಳ ಆದೇಶಕ್ಕನುಗುಣವಾಗಿ ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದವರು ಮಾಡುವ ಯಜ್ಞವು ಸಾತ್ವಿಕವಾದದ್ದು. ಈಗ ನಾವು ಜಪ ಯಜ್ಞ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ನಾವು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ. ಭಗವಂತ ನಂಗೆ ಅದು ಬೇಕು ಇದು ಬೇಕು ಇಲ್ಲ, ಏನು ಹೇಳೋದಿಲ್ಲ. ಇಲ್ಲಿ ಜಸ್ಟ್ ನಾವು ಭಗವಂತನನ್ನು ಸಂತೋಷ ಪಡಿಸುವಂಥದ್ದು ನಾವು ಜಪ ಮಾಡೋದ್ರಿಂದ. ಈಗ ಹೇಗೆ ಸುಧಾಮ ಆಗ್ಲಿ, ಪ್ರಹ್ಲಾದ ಮಹಾರಾಜರಾಗ್ಲಿ, ಇವರೆಲ್ಲರೂ ಕೂಡ ಭಗವಂತನ ಸ್ಮರಣೆಯಲ್ಲೇ ಇದ್ರು, ಸದಾ ಹರಿನಾಮ ಸ್ಮರಣೆ ಮಾಡ್ತಾ ಇದ್ರು. ಅವ್ರು ಯಾವುದೇ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ, ಆದ್ರೆ ಭಗವಂತ ಅವ್ರಿಗೆ ಏನೇನ್ ಬೇಕೋ ಅದನ್ನ ಕೊಡ್ತಾ ಇದ್ದ ಅಂತ ನೋಡ್ಬೋದು. ಹಾಗಾಗಿ ಜಪ ಯಜ್ಞ ಹೇಳುವಂಥದ್ದು
ತುಂಬಾ ತುಂಬಾ ಮುಖ್ಯವಾಗಿರ್ತದೆ. ಎಲ್ಲರೂ ಕೂಡ ಜಪ ಮಾಡಿ, ನಿಮಗೆ ಗೊತ್ತಾಗ್ತದೆ ಅದರಿಂದ ಎಷ್ಟು ನಮಗೆ ಪಾಸಿಟಿವ್ನೆಸ್ ಬರುತ್ತೆ, ಭಗವಂತನ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿ. ಅಭಿಸಂಧಾಯತು ಫಲಂ ದಂಭಾರ್ತಾಮಪಿ ಚೈವ ಯತ್ ಇಜ್ಯತೆ ಭರತ ಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಂ. ಭರತ ವಂಶದ ಶ್ರೇಷ್ಠನೇ, ಐಹಿಕ ಲಾಭಕ್ಕಾಗಿ ಅಥವಾ ಅಹಂಕಾರದಿಂದಾಗಿ ಮಾಡುವ ಯಜ್ಞವು ರಾಜಸವೆಂದು ತಿಳಿದುಕೋ. ಇಲ್ಲಿ ರಾಜಸ ಅಂದ್ರೆ ಈ ರಜೋಗುಣದವರು ಮಾಡುವ ಯಜ್ಞ ಇದೇನಿರುತ್ತೆ ಅಂತ ಹೇಳಿದ್ರೆ, ಒಂದು ಬೇರೆಯವರು ನೋಡ್ಬೇಕು, ಹೊಗಳ್ಬೇಕು, ಇಷ್ಟು ದೊಡ್ಡ ಯಜ್ಞ ಯಾಗಾದಿಗಳನ್ನ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಆ ರೀತಿಯಾಗಿ ಐಹಿಕ ಲಾಭಕ್ಕಾಗಿ ಅಂದ್ರೆ ಈಗ ಐಶ್ವರ್ಯ ಪ್ರಾಪ್ತಿ, ಧನ ಪ್ರಾಪ್ತಿ, ಈ ರೀತಿಯಾಗಿ ಪುತ್ರ ಪ್ರಾಪ್ತಿ, ಈ ರೀತಿಯಾಗಿ ಎಲ್ಲ ಏನೋ ಒಂದು ಅವರಿಗೆ ಉದ್ದೇಶ ಇರುತ್ತೆ, ಅದನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಅವರು ಮಾಡುವಂಥದ್ದು. ಮತ್ತು ಅಹಂಕಾರದಿಂದ ಅಂದ್ರೆ ನಾನು ಇಷ್ಟು ಖರ್ಚು ಮಾಡಿ ಇಷ್ಟು ದೊಡ್ಡ ಯಜ್ಞ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳಿಕೊಳ್ಳುವುದಕ್ಕೋಸ್ಕರ ಮಾಡುವ ಯಜ್ಞ ಏನಾಗಿರ್ತದೆ, ಅದು ರಾಜಸವೆಂದು ತಿಳಿದುಕೋ. ಯಾವುದೇ ಅಲ್ಲಿ ಭಕ್ತಿ ಇರೋದಿಲ್ಲ, ಅವರು ಜಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ಹೆಸರಿಗಾಗಿ. ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಪ್ರಸಾದವನ್ನು ಹಂಚದೆ, ವೇದಗಳ ಸ್ತೋತ್ರಗಳನ್ನು ಹೇಳದೆ, ಪುರೋಹಿತರಿಗೆ ಸಂಭಾವನೆ ಇಲ್ಲದೆ ಮತ್ತು ಶ್ರದ್ಧೆ ಇಲ್ಲದೆ ಮಾಡಿದ ಯಜ್ಞವನ್ನು ತಾಮಸ ಗುಣದ್ದು ಎಂದು ಪರಿಗಣಿಸಲಾಗುತ್ತದೆ. ಸೊ ಇಲ್ಲಿ ಧರ್ಮ ಗ್ರಂಥಗಳಲ್ಲಿ ಅದನ್ನು ಧರ್ಮ ಗ್ರಂಥಗಳ ಆದೇಶಗಳನ್ನು ಲಕ್ಷ್ಯ ಮಾಡದೆ, ಅವರಿಗೆ ಗೊತ್ತಿರೋದಿಲ್ಲ ತಮ್ಮ ಗುಣದಲ್ಲಿರುವವರು, ಅವರಿಗೆ ಧರ್ಮ ಗ್ರಂಥಗಳಲ್ಲಿ ಏನು ಶಾಸ್ತ್ರಗಳಲ್ಲಿ ಏನಿದೆ ಅದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ, ಪ್ರಸಾದವನ್ನು ಹಂಚೋದಿಲ್ಲ, ವೇದಗಳ ಸ್ತೋತ್ರಗಳನ್ನು ಹೇಳೋದಿಲ್ಲ, ಪುರೋಹಿತರಿಗೆ ಸಂಭಾವನೆ ಕೊಡೋದಿಲ್ಲ. ಸೊ ಶ್ರದ್ಧೆ ಇಲ್ಲದೆ, ಯಾವುದೇ ನಂಬಿಕೆ ಇಲ್ಲ, ಅವರೊಂದು ಯಜ್ಞ ಮಾಡಿರ್ತಾರೆ. ಇದು ತಾಮಸ ಗುಣದವರ ಲಕ್ಷಣವಾಗಿರ್ತದೆ. ಸೊ ಇಲ್ಲಿ ಭಸ್ಮಾಸುರನ್ ನೋಡ್ಬೋದು. ಭಸ್ಮಾಸುರ ಏನ್ ಮಾಡ್ತಾನೆ, ಈ ರೀತಿಯಾದ ಒಂದು ಯಜ್ಞವನ್ನು ಮಾಡ್ತಾನೆ. ಅಲ್ಲಿ ಶಿವನು ಪ್ರತ್ಯಕ್ಷನಾಗ್ತಾನೆ. ಆಗ ಇವನ್ ಕೇಳುವಂಥದ್ದು, ನಾನು ಯಾರ ಮೇಲಾದ್ರೂ ಕೈ ಇಟ್ರೆ ಅವರು ಸುಟ್ಟೋಗ್ಬೇಕು, ಭಸ್ಮ ಆಗ್ಬೇಕು ಅಂತೇಳಿ. ಸರಿ, ಶಿವ ತಥಾಸ್ತು ಅಂತ ಹೇಳ್ತಾನೆ. ಇವನು ಭಸ್ಮಾಸುರ ಏನ್ ಮಾಡ್ತಾನೆ, ಶಿವನ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ. ಮತ್ತೆ ಹೇಗಾದ್ರೂ ಉಪಾಯದಿಂದ ಭಸ್ಮಾಸುರನ ತಲೆಯ ಮೇಲೆ ಅವನು ಕೈ ಇಡುವ ಹಾಗೆ ಶಿವನ್ ಮಾಡ್ತಾನೆ ಅಂತ ನೋಡ್ಬೋದು. ಮತ್ತೆ ಅವನು ಸುಟ್ಟು ಬುದಿ ಆಗ್ತಾನೆ ಅಂತ ಈ ರೀತಿಯಾಗಿ, ಅಂದ್ರೆ ಅವನು ಭಸ್ಮ ಆಗಿ ಹೋಗ್ತಾನೆ. ಈ ರೀತಿಯಾಗಿ ತಾಮಸ ಗುಣದವರು ಹೀಗೆ ಒಂದು ಯಜ್ಞವನ್ನು ಮಾಡೋದ್ರಿಂದ ಏನಾಗ್ತದೆ, ಇದರಿಂದ ನಾಶ ಹೊಂದುತ್ತಾರೆ. ದೇವಾದ್ವಿಜ ಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಪರಮ ಪ್ರಭುವಿನ ಪೂಜೆ, ಬ್ರಾಹ್ಮಣರ ಪೂಜೆ, ಗುರುವಿನ ಪೂಜೆ, ತಂದೆ ತಾಯಿಯಂತಹ ಹಿರಿಯರ ಪೂಜೆ, ಶುಚಿತ್ವ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇವೆಲ್ಲ ಸೇರಿ ದೇಹದ ತಪಸ್ಸು ಎನ್ನಿಸಿಕೊಳ್ಳುತ್ತದೆ. ಇಲ್ಲಿ ಭಗವಂತನ ಪೂಜೆ, ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನ ಪೂಜೆ ಮಾಡುವಂಥದ್ದು, ಬ್ರಾಹ್ಮಣರ ಪೂಜೆ, ವೈಷ್ಣವರ ಪೂಜೆ ಮಾಡುವಂಥದ್ದು, ಗುರುವಿನ ಪೂಜೆ, ಪ್ರಭುಪಾದರಿಗೆ ಪೂಜೆ ಸಲ್ಲಿಸುವಂಥದ್ದು, ತಂದೆ ತಾಯಿಯರಂತಹ ಹಿರಿಯರ ಪೂಜೆ, ಶುಚಿತ್ವ, ಆಂತರಿಕ ಶುಚಿತ್ವ, ಬಾಹ್ಯ ಶುಚಿತ್ವ, ಬಾಹ್ಯ ಶುಚಿತ್ವಕ್ಕೆ ಸ್ನಾನ ಮಾಡುವಂಥದ್ದು, ಅಂತರಂಗ ಶುಚಿತ್ವ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ನಮ್ಮ ಹೃದಯದಲ್ಲಿರುವ ಅರಿಷಡ್ವರ್ಗ ಗುಣಗಳೆಲ್ಲವೂ ಹೋಗ್ತದೆ. ಸರಳತೆ, ಸಿಂಪಲ್ ಆಗಿರೋದು, ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ನೀವು ಈಗಿನ ಒಂದು ಶಾಲಾ ಕಾಲೇಜಲ್ಲಿ ನೋಡ್ಬೋದು, ಬ್ರಹ್ಮಚರ್ಯ ಅಂತ ಹೇಳೋದೇ ಇಲ್ಲ. ಎಲ್ಲರೂ ಸಮಾನ ಅಂತ ಹೇಳಿ ತುಂಬಾ ಕ್ಲೋಸ್ ಆಗಿರುವಂತದ್ದು. ಮುಂದೆ ಅವರು ಆ ಒಂದು ಜೀವನದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳನ್ನು ಕಾಣ್ತಾರೆ ಅಂತ ನೋಡ್ಬೋದು. ಇದು ಈಗಿನ ಒಂದು ಕಲಿಯುಗದ ಒಂದು ಲಕ್ಷಣವಾಗಿರ್ತದೆ. ಬ್ರಹ್ಮಚರ್ಯವೇ ಇಲ್ಲ ಆಗಿರ್ತದೆ. ಬ್ರಹ್ಮಚರ್ಯವನ್ನು ಪಾಲಿಸ್ಬೇಕು. ಮತ್ತು ಅಹಿಂಸೆ, ಯಾಕೆಂತ ಹೇಳಿದ್ರೆ ಬ್ರಹ್ಮಚರ್ಯವನ್ನು ಪಾಲಿಸಿದ್ರೆ ಅವರು ಒಳ್ಳೆಯ ಗೃಹಸ್ಥರಾಗ್ತಾರಂತೆ. ಒಳ್ಳೆಯ ಗೃಹಸ್ಥರಾದ್ರೆ ಅವರು ಮುಂದೆ ವಾನಪ್ರಸ್ಥ, ಸನ್ಯಾಸ, ಈ ರೀತಿಯಾಗಿ ಹಂತವಾಗಿ ಹೇಗೆ ಭಗವಂತ ನೀಡಿದಾನೆ ಅದನ್ನು ಪಾಲಿಸ್ಕೊಂಡು ಹೋಗ್ತಾರೆ. ಬ್ರಹ್ಮಚರ್ಯವೇ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಗೃಹಸ್ಥರಾಗಿದ್ದಾಗ ಕೂಡ ಸಮಸ್ಯೆ ಬರ್ತದೆ. ಹಾಗಾಗಿ ಬ್ರಹ್ಮಚರ್ಯ ಹೇಳುವಂಥದ್ದು ಬಹಳ ಮುಖ್ಯ. ಮತ್ತು ಅಹಿಂಸೆ, ಮಾನಸಿಕವಾಗಿ ದೈಹಿಕವಾಗಿ ಇನ್ನೊಬ್ಬರಿಗೆ ಹಿಂಸೆ ಮಾಡದೇ ಇರುವಂಥದ್ದು,
ಇವೆಲ್ಲ ಸೇರಿ ದೇಹದ ತಪಸ್ಸು ಎನಿಸಿಕೊಳ್ತದೆ. ಅನುದ್ವೇಗಾಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪಃ ಸತ್ಯವಾದ, ಸಂತೋಷಕರವಾದ, ಹಿತವಾದ ಮತ್ತು ಇತರರ ಮನಸ್ಸನ್ನು ಕಲಕದ ಮಾತುಗಳನ್ನಾಡುವುದು, ಕ್ರಮ ತಪ್ಪದೆ ವೇದ ಸಾಹಿತ್ಯವನ್ನು ವಾಚನ ಮಾಡುವುದು, ಇವೆಲ್ಲ ಸೇರಿ ಮಾತಿನ ತಪಸ್ಸು ಆಗುತ್ತದೆ. ಮಾತಿನ ತಪಸ್ಸಾಗ್ತದೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಯುಧಿಷ್ಠಿರ ಮಹಾರಾಜರು ಯಾವಾಗ್ಲೂ ಸತ್ಯವನ್ನೇ ಹೇಳುವಂಥದ್ದು, ಮತ್ತೆ ಇನ್ನೊಬ್ಬರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಮಾತನಾಡುವಂಥದ್ದು, ಹಿತವಾಗಿ ಮಾತನಾಡುವಂಥದ್ದು. ಎಷ್ಟೇ ಒಂದು ಕೌರವರು ಅವರಿಗೆ ಕಷ್ಟವನ್ನು ಕೊಟ್ಟರೂ ಕೂಡ ಯುಧಿಷ್ಠಿರ ಆ ಒಂದು ಹೇಗೆ ಒಂದೇ ರೀತಿಯಾಗಿರುವಂಥದ್ದು ಅಂತೇಳಿ ನಾವು ನೋಡ್ಬೋದು. ಅಂದ್ರೆ ಈ ಒಂದು ಮಾತಿನ ತಪಸ್ಸಿಗೆ ನಾವಿಲ್ಲಿ ಯುಧಿಷ್ಠಿರ ಮಹಾರಾಜನನ್ನು ಗಮನಿಸಬಹುದು. ಇದಕ್ಕೆ ಇನ್ನೊಂದು ಉದಾಹರಣೆಯಾಗಿ ನೋಡೋದಾದ್ರೆ, ಈ ಸತ್ವಗುಣದವರು ಅವರ ಮಾತು ಹೇಗಿರುತ್ತೆ ಅಂದ್ರೆ, ಸತ್ಯವನ್ನು ಹೇಳ್ತಾರೆ, ಬೇರೆಯವರಿಗೆ ಅದರಿಂದ ಸಂತೋಷ ಆಗ್ತದೆ, ಬೇರೆಯವರಿಗೆ ಅದರಿಂದ ಉಪಯುಕ್ತವಾಗಿರುತ್ತೆ. ರಜೋಗುಣದಲ್ಲಿರುವವರು ಅದಕ್ಕೊಂದಿಷ್ಟು ಸೇರಿಸಿ ಹೇಳುವಂಥದ್ದು, ಗಾಸಿಪ್ ಮಾಡುವಂಥದ್ದು, ಅಂದ್ರೆ ಅವರ ಅನುಕೂಲಕ್ಕೆ ಸರಿಯಾಗಿ, ಸ್ವಾರ್ಥ ಇರುತ್ತೆ ಅವರಿಗೆ, ಅವರ ಅನುಕೂಲಕ್ಕೆ ಸರಿಯಾಗಿ ಆ ವಿಷಯವನ್ನು ಟ್ವಿಸ್ಟ್ ಮಾಡಿ ಹೇಳುವಂಥದ್ದು. ತಮೋಗುಣದವರು ಸುಳ್ಳನ್ನೇ ಹೇಳುವಂಥದ್ದು, ಬೇರೆಯವರ ಮನಸ್ಸಿಗೆ ಉದ್ವೇಗ ಬರುವಂತ ವಿಷಯವನ್ನು ಹೇಳ್ತಾರೆ, ಬೇರೆಯವರಿಗೆ ತೊಂದರೆ ಕೊಡುವುದರ ಅವರ ಉದ್ದೇಶವಾಗಿರ್ತದೆ. ಈಗ ಸಾಕ್ರೆಟಿಸ್ ಅನ್ನುವಂತ ಹೆಸರಾಂತ ತತ್ವಜ್ಞಾನಿ, ಅವರು ಭಗವಂತನ ಮೇಲೆ ತುಂಬಾ ಶ್ರದ್ಧೆ ಇರುವವರಾಗಿದ್ರು. ಒಂದು ದಿನ ಅವರ ಹತ್ತಿರ ಅವರ ಗೆಳೆಯ ಓಡೋಡಿ ಬಂದು ಹೇಳ್ತಾನೆ, ನನಗೆ ನಿಮ್ಮ ಹತ್ತಿರ ಒಂದು ವಿಷಯ ಹೇಳಬೇಕು ಅಂತ ಹೇಳಿ. ಆಗ ಸಾಕ್ರೆಟಿಸ್ ಹೇಳ್ತಾರೆ, ಒಂದ್ ನಿಮಿಷ ನಿಲ್ಲು, ನೀನೀಗ ಹೇಳ್ತಿರೋ ವಿಷಯ ಸತ್ಯ ಅಂತ ನಿನಗೆ ಗೊತ್ತಿದ್ಯಾ ಅಂತ ಅವ್ರು ಕೇಳ್ತಾರೆ. ಆಗ ಅವರ ಗೆಳೆಯ ಹೇಳ್ತಾರೆ, ಇಲ್ಲ, ಇದು 100ಕ್ಕೆ 100 ಸತ್ಯ ಅಂತ ಗೊತ್ತಿಲ್ಲ ನನಗೆ, ಆದ್ರೂ ನನಗೆ ನಿಮ್ಮ ಹತ್ರ ಹೇಳ್ಬೇಕು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಿಲ್ಲು ಒಂದ್ ನಿಮಿಷ, ನೀನೀಗ ನನಗೆ ಹೇಳ್ತಾ ಇರೋದು ವಿಷಯ ಅದು ನನ್ನ ಮನಸ್ಸಿಗಾಗಿ ಆಗ್ಲಿ ನಿನ್ನ ಮನಸ್ಸಿಗೆ ಆಗ್ಲಿ ಏನಾದ್ರೂ ಸಂತೋಷ ಕೊಡುವಂತ ವಿಷಯನಾ? ಅದಕ್ಕೆ ಅವನು ಹೇಳ್ತಾನೆ, ಗೆಳೆಯ, ಇಲ್ಲ, ಸಂತೋಷ ಅಂತೂ ಕೊಡೋದಿಲ್ಲ ಇದು, ಹಾಗಾದ್ರೆ ನಿಲ್ಲು. ಆಗ ಅವ್ರ ಫ್ರೆಂಡ್ ಹೇಳ್ತಾರೆ, ಇದು ಸಾಕ್ರೆಟಿಸ್ಗೆ ಹೇಳ್ತಾರೆ, ಇದರಿಂದ ನನಗೇನಾದ್ರೂ ಉಪಯೋಗವಿದ್ಯಾ ಅಥವಾ ಹೇಳೋದ್ರಿಂದ ನಿನಗೇನಾದ್ರೂ ಉಪಯೋಗವಿದ್ಯಾ? ಆಗ ಅವ್ರು ಹೇಳ್ತಾರೆ, ಅವನು ಹೇಳ್ತಾನೆ ಫ್ರೆಂಡ್, ಇಲ್ಲ, ನನಗೂ ಉಪಯೋಗ ಇಲ್ಲ, ನಿಮಗೂ ಉಪಯೋಗ ಇಲ್ಲ, ಯಾರಿಗೂ ಏನು ಉಪಯೋಗ ಇಲ್ಲ ಇದರಿಂದ. ಅದಕ್ಕೆ ಸಾಕ್ರೆಟಿಸ್ ಹೇಳ್ತಾರೆ, ಹಾಗಾದ್ರೆ ನನ್ನ ಹತ್ತಿರ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಬೇರೆಯವರ ಹತ್ತಿರ ಹೋಗಿ ಹೇಳ್ಬೋದು. ಯಾವುದು ಸತ್ಯವಲ್ಲವಾ, ಯಾವುದು ನನ್ನ ಮನಸ್ಸಿಗೆ ಸಂತೋಷ ಕೊಡುವುದಿಲ್ವಾ, ಯಾವುದು ಉಪಯೋಗಕ್ಕೆ ಇಲ್ಲದಿರುವಂಥದ್ದು, ನಾನು ಅದನ್ನು ಕೇಳುವುದೂ ಇಲ್ಲ, ಅದನ್ನು ಮಾತನಾಡುವುದೂ ಇಲ್ಲ ಅಂತ ಅವರು ಹೇಳ್ತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಕೂಡ ಇದೇ ತರಹ ಯೋಚಿಸಿದ್ರೆ ನಾವು ಎಷ್ಟೊಂದು ಗಾಸಿಪ್ಗಳಿಗೆ ಫುಲ್ ಸ್ಟಾಪ್ ಹಾಕ್ಬೋದು. ನಮ್ಮ ಹತ್ತಿರ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂದ್ಮೇಲೆ ಬರೀ ಸಮಸ್ಯೆಗಳನ್ನು ಹೇಳಿ ಏನು ಮಾಡೋದು? ಅದರಿಂದ ನಮ್ಮ ಮನಸ್ಸನ್ನು ನೆಗೆಟಿವ್ ನಿಂದ ತುಂಬಿಸ್ಕೊಳ್ಬೇಕಷ್ಟೇ. ಸೊ ನಮ್ಮಲ್ಲಿ ಸಮಸ್ಯೆಗೆ ಪರಿಹಾರ ಇದೆಯಾ? ಸಮಸ್ಯೆ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಆದ್ರೆ ಪರಿಹಾರದ ಬಗ್ಗೆ ಯಾರು ಮಾತನಾಡೋದಿಲ್ಲ. ಪರಿಹಾರ ಇಲ್ಲದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ಸೊಲ್ಯೂಷನ್ ಇದ್ದವರ ಹತ್ತಿರ ಹೋಗ್ಬೇಕು. ಇದ್ರೆ ಓಕೆ, ಇಲ್ಲದಿದ್ರೆ ಸುಮ್ಮನೆ ಬೇರೆಯವರ ಬಗ್ಗೆ ಗಾಸಿಪ್ ಮಾಡೋದ್ರಿಂದ ನಮ್ಗೆ ಏನು ಸಿಗೋದಿಲ್ಲ. ಅದರಿಂದ ಯಾವಾಗ್ಲೂ ಯಾವುದೇ ಒಂದು ವಿಷಯವನ್ನು ಕೇಳುವುದಕ್ಕಿಂತ ಮುಂಚೆ, ಮಾತನಾಡುವ ಮುಂಚೆ ಈ 3 ಅಂಶಗಳನ್ನು ನಾವು ಗಮನಿಸ್ಬೇಕು. ಭಗವಂತ ಕೂಡ ಇದನ್ನೇ ಹೇಳ್ತಾನೆ. ಇಲ್ಲದಿದ್ರೆ ನಾವು ಬೇರೆಯವರ ಬಗ್ಗೆ ಬೇರೆಯವರ ಮಾತನ್ನು ಕೇಳಿ ಆ ಒಂದು ನಕಾರಾತ್ಮಕತೆಯಿಂದ ನಮ್ಮ ಮನಸ್ಸನ್ನು ತುಂಬಿಕೊಂಡು ನಮ್ಮ ಜೀವನವನ್ನೇ ನಕಾರಾತ್ಮಕ ಮಾಡಿಕೊಳ್ಳುವುದು. ಅದರ ಬದಲು ನಾವು ನಮಗೆ ಯಾವುದು ಒಂದು ಸಕಾರಾತ್ಮಕ ಆಲೋಚನೆಯನ್ನು ಕೊಡುತ್ತೆ, ಯಾವುದು ನಮ್ಮ ಜೀವನಕ್ಕೆ ಸಹಕಾರಿಯಾಗುತ್ತೆ, ಅದನ್ನು ನಾವು ಕೇಳಬೇಕು. ಇದಕ್ಕೆ ನಾವು ಒಂದು ಉದಾಹರಣೆ ನೋಡುದಾದ್ರೆ, ಒಂದು ಊರಲ್ಲಿ ಅಂತ ಒಬ್ಬ ರಾಜ ಇರ್ತಾನೆ. ಅವನು ಎಲ್ಲರಿಗೂ ಕರೆದು ಊಟವನ್ನು ಹಾಕಿಸ್ಬೇಕು ಅಂತ ಇರುತ್ತೆ ಅವನಿಗೆ. ಸೊ ಅವನೇನ್ ಮಾಡ್ತಾನೆ, ಎಲ್ಲ ಡಂಗುರ ಶಾಸ್ತ್ಲಿಕ್ಕೆ ಹೇಳ್ತಾನೆ, ಎಲ್ಲರೂ ಬನ್ನಿ ಅಂತೇಳಿ. ಸೊ ಅಡುಗೆಯನ್ನು ತಯಾರಿಸ್ತಾರೆ, ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅಡುಗೆಯನ್ನು ತಯಾರಿಸ್ತಾರೆ. ಹಾಗೆ ತಯಾರಿಸಿದ್ದಕ್ಕೆ ಯಾವುದಕ್ಕೂ ಕೂಡ ಮುಚ್ಚಿಡುದಿಲ್ಲ ಅವರು. ಹಾಗಿರ್ಬೇಕಾದ್ರೆ ಏನಾಗ್ತದೆ, ಒಂದು ಗರುಡ ಪಕ್ಷಿ ಒಂದು ಹಾವನ್ನು ಕಚ್ಚಿಕೊಂಡು ಹೋಗ್ತಾ ಇರುತ್ತೆ. ಆ ಹಾವು ನೋವಿನಿಂದ ಏನ್ ಮಾಡುತ್ತೆ, ಅದು ವಿಷವನ್ನು ಕಕ್ತಾ ಇರುತ್ತೆ. ಇದು ಪಾಯಸದ ಮೇಲೆ ಬಿದ್ದ್ಬಿಟ್ಟಿರುತ್ತೆ, ಅದು ಪಾಯಸದ ಮೇಲೆ ಬೀಳುತ್ತೆ. ಸೊ ಬಡಿಸೋರಿಗೆ ಗೊತ್ತಿರೋದಿಲ್ಲ, ಅವರು ಬಡಿಸ್ಲಿಕ್ಕೆ ಹೋಗ್ತಾರೆ.
ಎಲ್ಲ ಬ್ರಾಹ್ಮಣರಿಗೆ ಫಸ್ಟ್ ಬಡಿಸ್ಲಿಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಮೊದಲನೇ ಬ್ರಾಹ್ಮಣ ಅದನ್ನು ತಿಂದು ಏನಾಗ್ತಾನೆ, ಪಾಯಸವನ್ನು ತಿಂದು ಸತ್ತೋಗ್ತಾನೆ. ಸೊ ಅಲ್ಲಿಗೆ ಎಲ್ಲರೂ ಊಟ ಮಾಡೋದೆಲ್ಲ ನಿಲ್ಲಿಸ್ಬಿಡ್ತಾರೆ. ಸೊ ಇಲ್ಲಿ ಚಿತ್ರಗುಪ್ತನಿಗೆ ಪ್ರಾಬ್ಲಮ್ ಆಗುತ್ತೆ, ಇದು ಯಾರಿಗೆ ಹಾಕೋದು ಈ ಒಂದು ಕೇಸನ್ನ, ಹಾಗೆ ಪೆಂಡಿಂಗ್ ಇಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಅಡುಗೆ ಮಾಡಿದವರ ತಪ್ಪಿಲ್ಲ, ಬಡಿಸುವವರ ತಪ್ಪಿಲ್ಲ, ಮತ್ತೆ ರಾಜನ ತಪ್ಪಿಲ್ಲ, ಊಟ ಮಾಡಿದವರ ತಪ್ಪಿಲ್ಲ, ಮತ್ತು ಹಾವಿನ ತಪ್ಪಿಲ್ಲ, ಗರುಡ ಪಕ್ಷಿಯ ತಪ್ಪಿಲ್ಲ. ಈಗ ಯಾರ ಮೇಲೆ ಹಾಕುದು ಇದನ್ನು ಅಂತೇಳಿ ಹಾಗೆ ಪೆಂಡಿಂಗ್ ಇಡ್ತಾರೆ. ಆ ಊರಿಗೆ ಒಬ್ಬ ಬೇರೆ ಊರಿನಿಂದ ರಾಜ ಬರುವಂತದ್ದು. ಆ ಸಮಯದಲ್ಲಿ ಒಂದು ಮಹಿಳೆ ಹತ್ರ ಕೇಳುವಂತದ್ದು, ಹೇಗೆ ಈ ಅರಮನೆಗೆ ರಾಜನನ್ನು ಭೇಟಿಯಾಗ್ಲಿಕ್ಕೆ ಹೇಗೆ, ದಾರಿ ಹೇಗೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನೀನ್ ಅಲ್ಲಿಗೆ ಹೋಗ್ಬೇಡ, ನೀನ್ ಅಲ್ಲಿಗೆ ಹೋದ್ರೆ ಆ ರಾಜ ವಿಷ ಹಾಕಿ ಸಾಯಿಸ್ತಾನೆ ಅಂತ ಹೇಳಿಬಿಡ್ತಾಳೆ. ಸೊ ಇಲ್ಲಿ ಏನಾಯ್ತು, ಚಿತ್ರಗುಪ್ತ ಏನ್ ಮಾಡ್ತಾರೆ, ಆ ಪೆಂಡಿಂಗ್ ಇದ್ದ ಕೇಸ್ ಏನಿದೆ ಇವಳ ತಲೆ ಮೇಲೆ ಹಾಕ್ಬಿಡ್ತಾರೆ ಅಂತೇಳಿ. ಯಾಕಂದ್ರೆ ಅವಳಿಗೆ ವಿಷಯ ಗೊತ್ತಿಲ್ಲ ಏನು ಅಂತೇಳಿ, ವಿಮರ್ಶೆ ಮಾಡ್ಲಿಕ್ಕೆ ಹೋಗಿರೋದಿಲ್ಲ ಅವಳು ಏನು ಕೇಳಿಸ್ಕೊಂಡಿದ್ದಾಳೆ ಅದನ್ನ ಅವಳು ಹೇಳಿದ್ದಾಳೆ ಎಂದು. ಸೊ ಹಾಗಾಗಿ ಇಲ್ಲಿ ನಾವು ಇದರಿಂದ ತಿಳಿಯುವಂತದ್ದು ಏನಂತ ಹೇಳಿದ್ರೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಖಂಡಿತ, ಮಾಡದೇ ಇರುವವರ ಪಾಪ 100ಕ್ಕೆ 100 ಮಾತನಾಡಿದವರ ಮೇಲೆ ಬಂದೇ ಬರುತ್ತೆ. ಆದುದರಿಂದ ನಾವು ಮಾತನಾಡುವ ಮೊದಲು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತೇಳಿ. ಯಾವುದೇ ಸ್ಟೇಟ್ಮೆಂಟ್ ಕೊಡುವ ಮುಂಚೆ ನಮ್ಮ ಕ್ರಿಯೆಯಲ್ಲಿ ಹೇಗೆ ಕರ್ಮ ಬಂಧನ ಆಗುತ್ತೆ, ನಮ್ಮ ಮಾತಿನಲ್ಲಿ ಕೂಡ ಕರ್ಮ ಬಂಧನ ಇದೆ ಅಂತ ನಾವು ಇದರಿಂದ ತಿಳಿಬೇಕು. ಮನ ಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತ ತಪೋ ಮಾನ ಸಮುಚ್ಯತೆ. ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಈಗ ನಾವು ದೇಹದ ತಪಸ್ಸು ನೋಡಿದ್ವಿ, ಮಾತಿನ ತಪಸ್ಸು ನೋಡಿದ್ವಿ, ಹೇಗಿರ್ಬೇಕು ಮಾತು. ಮತ್ತು ಈಗ ಮನಸ್ಸಿನ ತಪಸ್ಸು ಅಂದ್ರೆ ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ. ಮೌನ ಅಂತ ಹೇಳಿದ್ರೆ ಅಭಕ್ತರ ಜೊತೆ ನಾವು ಮೌನವಾಗಿರ್ಬೇಕು, ಆದ್ರೆ ಭಕ್ತರ ಜೊತೆ ನಾವು ಕೃಷ್ಣನ ಬಗ್ಗೆ ಮಾತನಾಡ್ಬೇಕು. ಆತ್ಮ ಸಂಯಮ, ಸೆಲ್ಫ್ ಕಂಟ್ರೋಲ್, ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ರೆ ಅಸ್ತಿತ್ವದ ಶುದ್ಧಿ ಆಗುತ್ತೆ. ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ಯತ್ ಕ್ರಿಯತೆ ತದೀಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ದಂಬಕ್ಕಾಗಿ ಮತ್ತು ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು ರಾಜಸ ಎಂದು ಹೇಳುತ್ತಾರೆ. ಇದು ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ. ಸೊ ಇಲ್ಲಿ ರಜೋಗುಣದವರು ಮಾಡುವಂಥದ್ದು ಯಾವುದಕ್ಕಾಗಿ, ಗೌರವ ಪೂಜೆಗಳನ್ನು ಪಡೆಯುವುದಕ್ಕಾಗಿ ಮಾಡುವ ತಪಸ್ಸು. ಇದು ಶಾಶ್ವತ ಅಲ್ಲ, ಸ್ಥಿರವೂ ಅಲ್ಲ, ಇದರಿಂದ ಏನು ಪ್ರಯೋಜನ ಇಲ್ಲ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಕೊಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ. ಇಲ್ಲಿ ಹಿರಣ್ಯಕಶಿಪು ಯಾವ ರೀತಿಯಾಗಿ ತಪಸ್ಸನ್ನು ಮಾಡ್ತಾನೆ, ತಪಸ್ಸನ್ನು ಮಾಡಿ ತುಂಬಾ ವರ್ಷಗಳು ತಪಸ್ ಮಾಡ್ತಾ ಇರ್ತಾನೆ. ಕಠಿಣವಾದ ತಪಸ್ಸು, ಘೋರವಾದ ತಪಸ್ಸು, ಈ ರೀತಿಯಾಗಿ ಮಾಡಿ ಬ್ರಹ್ಮ ಬಂದಾಗ, ಪ್ರತ್ಯಕ್ಷನಾದಾಗ ಕೇಳುವಂಥದ್ದು, ನಾನು ಅಮರನಾಗ್ಬೇಕು. ಅವಾಗ ಅವನು ಬ್ರಹ್ಮ ಹೇಳ್ತಾನೆ, ನಾನೇ ಅಮರನಲ್ಲ, ಹೇಗೆ ನಿನಗೆ ಆ ಒಂದು ವರವನ್ನು ಕೊಡ್ಲಿ. ಅದಕ್ಕೆ ಹಿರಣ್ಯಕಶಿಪು ತಾನು ಬುದ್ಧಿವಂತ ಅಂತ ಹೇಳಿ ತಿಳಿದು ಇದು ನೀರಿನಲ್ಲಿ ಆಗಲಿ, ಆಕಾಶದಲ್ಲಿ ಆಗಲಿ, ಭೂಮಿಯಲ್ಲಾಗಲಿ, ಇದು ಯಾವುದೇ ಅಸ್ತ್ರಗಳಿಂದಾಗಲಿ, ಪ್ರಾಣಿಗಳಿಂದಾಗಲಿ, ಮನುಷ್ಯರಿದ್ದಾಗಲಿ, ದೇವತೆಗಳಿಂದಾಗಲಿ, ಈ ರೀತಿಯಾಗಿ ಎಲ್ಲಾ ಒಂದು ಹೇಳ್ತಾನೆ, ಯಾವುದರಿಂದಲೂ ಕೂಡ ನನಗೆ ಸಾವು ಬರದೆ ಹಾಗೆ ಇದು ಕೊಡಿ, ವರ ಕೊಡಿ ಅಂತಾನೆ. ಅದಕ್ಕೆ ಅವರು ಹಾಗೆ ತಥಾಸ್ತು ಅಂತ ಕೊಡ್ತಾರೆ. ಇಲ್ಲಿ ಹಿರಣ್ಯಕಶಿಪು ತಿಳಿಯುವಂಥದ್ದು, ನನ್ನನ್ನು ಯಾರು ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಅಮರನಾಗಿದ್ದೇನೆ ಅಂತೇಳಿ ತಿಳಿದುಕೊಳ್ತಾನೆ. ನಂತರ ಅವನ್ ಏನ್ ಮಾಡ್ತಾನೆ, ಸ್ವರ್ಗಕ್ಕೆ ಹೋಗಿ ಅಲ್ಲಿ ದೇವತೆಗಳಿಗೆಲ್ಲ ತೊಂದರೆಯನ್ನು ಕೊಡ್ತಾನೆ, ಸ್ವರ್ಗದಲ್ಲಿರ್ತಾನೆ. ಈ ರೀತಿಯಾಗಿ ಎಲ್ಲ ನೋಡ್ಬೋದು ನಾವು. ಅಂದ್ರೆ ಹೇಗೆ ನರಸಿಂಹ ಅವತಾರದಲ್ಲಿ ಬಂದು
ಆ ಒಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನೆ ಅಂತೇಳಿ ನೋಡ್ಬೋದು ಭಗವಂತ. ಅಂದ್ರೆ ಅಲ್ಲಿ ಆ ಒಂದು ಬ್ರಹ್ಮನ ಒಂದು ವರಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ, ಹಾಗೂ ಅಲ್ಲಿ ಪ್ರಹ್ಲಾದನ ಒಂದು ಮಾತಿಗೆ, ಪ್ರಹ್ಲಾದ ಹೇಳ್ತಾನಲ್ಲ ಈ ಕಂಬದಲ್ಲಿ ನರಸಿಂಹ ಇದ್ದಾನ ಅಂತ ಹೇಳಿದಾಗ ಹೌದು ಇದ್ದಾನೆ ಅಂದಾಗ ಅಲ್ಲಿ ಬಂದೇ ಬರ್ತಾನೆ ಭಗವಂತ. ಅಂದ್ರೆ ಭಕ್ತನ ಒಂದು ಮಾತನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಬರುವಂತದ್ದು. ಹಾಗೆ ಬಂದು ಹಿರಣ್ಯಕಶಿಪು ಹೇಗೆ ಒಂದು ವರವನ್ನು ಕೇಳಿರ್ತಾನೆ, ಆ ಹಗಲಿನಲ್ಲಿ ಆಗ್ಲಿ ರಾತ್ರಿಯಲ್ಲಿ ಆಗ್ಲಿ ಮಧ್ಯಾಹ್ನದಾಗ್ಲಿ ಈ ರೀತಿಯಾಗೆಲ್ಲ ಕೇಳ್ತಾನೆ ಅವನು, ನನಗೆ ಸಾವು ಬರದೇ ಆಗಿ ಮಾಡಿ. ನಾವು ಅದಕ್ಕೆ ಸರಿಯಾಗಿ ನರ ಸಿಂಹ ಅರ್ಧ ಸಿಂಹನಾಗಿ ಬಂದು, ಅರ್ಧ ನರ ಸಿಂಹನಾಗಿ ಬಂದು, ಅದು ಕೂಡ ಮುಸ್ಸಂಜೆ ಹೊತ್ತಿನಲ್ಲಿ ಆ ಹೊಸ್ತಿಲ ಮೇಲೆ ಕುತ್ಕೊಂಡು ತನ್ನ ಉಗುರಿನಿಂದ ಯಾವ ರೀತಿಯಾಗಿ ಸಂಹಾರ ಮಾಡ್ತಾನೆ ಅಂತ ನೋಡ್ಬೋದು. ಸೊ ಇದು ಈ ರೀತಿಯಾಗಿ ಅಂತ ಹೇಳಿದ್ರೆ ಮೂರ್ಖತನದಿಂದ ತನ್ನನ್ನೇ ಹಿಂಸೆ ಮಾಡಿಕೊಂಡು ಅಥವಾ ಇತರರನ್ನು ನಾಶ ಮಾಡಲು ಅಥವಾ ಅವರಿಗೆ ತೊಂದರೆ ಮಾಡಲು ಮಾಡುವ ತಪಸ್ಸು ತಾಮಸ ತಪಸ್ಸು ಎಂದು ಹೇಳಲಾಗುತ್ತದೆ. ಇದರಿಂದ ನಾಶ ಹೊಂದುತ್ತಾರೆ. ದಾತವ್ಯಾಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಪ್ರತಿಫಲದ ನಿರೀಕ್ಷಣೆ ಇಲ್ಲದೆ ಯೋಗ್ಯನಾದವನಿಗೆ ಸರಿಯಾದ ಕಾಲ ಮತ್ತು ದೇಶಗಳಲ್ಲಿ ಕರ್ತವ್ಯವೆಂದು ಮಾಡಿದ ದಾನವು ಸಾತ್ವಿಕ ದಾನ. ಸೊ ಇಲ್ಲಿ ಮನಸ್ಸು, ದೇಹ, ಆತ್ಮ ಈ ಮೂರರಿಂದ ನಾವು ದಾನ ಮಾಡೋದು ನಿಜವಾದ ದಾನ. ಅಂದ್ರೆ ಒಬ್ಬ ಬಡವನಾದವನಿಗೆ ಕೃಷ್ಣ ಪ್ರಸಾದವನ್ನು ಕೊಡುವುದು, ಮನಸ್ಸು ಪರಿಶುದ್ಧ ಆಗುತ್ತೆ, ಹೃದಯ ಪರಿಶುದ್ಧ ಆಗುತ್ತೆ. ಮನಸ್ಸು ಮತ್ತು ಆತ್ಮದ ಪೋಷಣೆಯನ್ನು ಹೇಗೆ ಮಾಡ್ಬೋದು ನಾವು ಅಂದ್ರೆ, ಅವನಿಗೆ ನಾವು ಕೃಷ್ಣ ಪ್ರಜ್ಞೆಯನ್ನು ಕೊಡುವುದರ ಮೂಲಕ, ಭಗವದ್ಗೀತೆಯ ಒಂದು ಜ್ಞಾನವನ್ನು ಅವನಿಗೆ ಬೋಧಿಸುವುದರ ಮೂಲಕ. ಯಾಕೆಂದ್ರೆ ಇದು ಅವರನ್ನು ಭಗವಂತನೊಂದಿಗೆ ಕನೆಕ್ಟ್ ಮಾಡುತ್ತೆ. ಹೇಗೆ ಇದು ಉತ್ತಮ ದಾನ ಅಂತ ಉದಾಹರಣೆ ಮೂಲಕ ನೋಡುದಾದ್ರೆ, ಒಂದು ಜಾತ್ರೆಯಲ್ಲಿ ತಂದೆ ಮಗ ಜಾತ್ರೆಗೆ ಹೋಗಿರ್ತಾರೆ. ಅಲ್ಲಿ ತುಂಬಾ ಜಂಗುಳಿ ಇರುತ್ತೆ. ಏನಾಗುತ್ತೆ, ಅವನು 5 ವರ್ಷದ ಹುಡುಗ ಆಗಿರ್ತಾನೆ. ಅಲ್ಲಿ ಅವರು ಒಟ್ಟಿಗೆ ಹೋಗ್ತಾ ಇರ್ಬೇಕಾದ್ರೆ ಅವನ ಮಗ ತಪ್ಪಿಸ್ಕೊಂಡ್ ಬಿಡ್ತಾನೆ. ಅಂದ್ರೆ ಅವನಿಗೆ ಆ ಜಂಗುಳಿ ಮಧ್ಯದಲ್ಲಿ ಮಿಸ್ ಆಗ್ಬಿಡ್ತಾನೆ ಅವನ ಮಗ. ಸೊ ಇಲ್ಲಿ ಏನ್ ಮಾಡ್ತಾನೆ, ತಂದೆ ಸಾಕಷ್ಟು ಹುಡುಕಾಡ್ತಾನೆ, ಇಲ್ಲಿ ಮಗ ಸಹ ಹುಡುಕಾಡ್ತಾನೆ, ತಂದೆನ ಸಿಗೋದಿಲ್ಲ ಒಬ್ರಿಗೊಬ್ರು. ತಂದೆ ಹೋಗಿ ಅಲ್ಲಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಮನೆಗೆ ಹೋಗ್ತಾನೆ. ಇಲ್ಲಿ ಹುಡುಗನನ್ನು ಒಬ್ರು ಮನೆಯವರು ಕರೆದುಕೊಂಡು ಹೋಗ್ತಾರೆ. ಸರಿ ನಿನ್ನ ನಾಳೆ ಮನೆಗೆ ತಲುಪಿಸುವ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ. ಅವ್ರ ಮನೆಯವರು ಎಷ್ಟೆಲ್ಲ ಇವನಿಗೆ ತಿಂಡಿಗೆ ಕೊಟ್ರು ಕೂಡ, ಆಟಿಕೆಗಳನ್ನು ಕೊಟ್ರು ಕೂಡ ಇವನು ಸುಮ್ಮನೆ ಇರ್ತಾನೆ, ಬೇಸರದಲ್ಲಿರ್ತಾನೆ, ಮಾತಾಡೋದಿಲ್ಲ. ಮತ್ತೆ ಮರುದಿವಸ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಅಲ್ಲಿ ಅವ್ರು ಹೇಳ್ತಾರೆ, ಹೌದು ಇವರ ತಂದೆ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ. ಸೊ ಅವ್ರಿಗೆ ಕರೆಸ್ತಾರೆ. ಕರೆಸಿದಾಗ ಇವನು ತಂದೆಯನ್ನು ನೋಡಿ ಎಷ್ಟು ಸಂತೋಷ ಆಗ್ತಾನೆ ಅಂತೇಳಿ ನೋಡ್ಬೋದು. ಅದೇ ರೀತಿ ಭಗವಂತನೊಂದಿಗೆ ಕನೆಕ್ಟ್ ಮಾಡೋದ್ರಿಂದ ಅದು ನಿಜವಾದ ದಾನ. ನಾವು ಕನೆಕ್ಟ್ ಮಾಡುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದ ಕಾರಣ ನಮ್ಗೆ ಗೊತ್ತಿದೆ, ಇವಾಗ ನಾವು ಬಡವರಿಗೆ ಎಲ್ಲ ಪ್ರಸಾದವನ್ನು ಕೊಡುವಂಥದ್ದು, ಭಗವದ್ಗೀತೆಯ ಬಗ್ಗೆ ಬೋಧಿಸುವಂಥದ್ದು. ಇದರಿಂದ ಏನಾಗ್ತದೆ, ಅವರು ಭಗವಂತನ ಜೊತೆ ಕನೆಕ್ಟ್ ಆಗ್ಲಿಕ್ಕಾಗ್ತದೆ, ಅವರು ಕೂಡ ಭಗವಂತನ ಒಂದು ಧಾಮಕ್ಕೆ ಹೋಗ್ಲಿಕ್ಕಾಗ್ತದೆ. ಅದು ಬಿಟ್ಟು ನಾವು ಅವರಿಗೆ ಏನೋ ಒಂದು ಹಣದ ರೂಪದಲ್ಲಿ ಕೊಟ್ರೆ ಏನಾಗ್ತದೆ, ಅವರದನ್ನು ಬೇಡದಕ್ಕೆ ಉಪಯೋಗಿಸಿದ್ರೆ ಅದರ ಒಂದು ಫಲ ನಮ್ಗೆ ಕೂಡ ಬರ್ತದೆ. ಅದರಿಂದ ನಮಗೆ ಸಹ ಒಳ್ಳೇದಿಲ್ಲ, ಅವರಿಗೆ ಕೂಡ ಒಳ್ಳೇದಾಗುದಿಲ್ಲ. ಹಾಗಾಗಿ ನಾವು ಕೃಷ್ಣ ಪ್ರಸಾದವನ್ನು ನೀಡುವಂಥದ್ದು ದಾನ ಅಂತ ಹೇಳಿದ್ರೆ. ಹಾಗೆ ಈಗ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ವೈಷ್ಣವರಿಗೆ ನಾವು ಸಹಾಯ ಮಾಡುವಂಥದ್ದು, ಇದೆಲ್ಲವೂ ಕೂಡ ಸಾತ್ವಿಕ ದಾನವಾಗಿರುತ್ತದೆ. ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ. ಆದರೆ ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಹೇಳುತ್ತಾರೆ. ಸೊ ಇಲ್ಲಿ ರಜೋಗುಣದವರು ಏನ್ ಮಾಡ್ತಾರೆ, ಈಗ ಕೊರೋನಾದ ಟೈಮಲ್ಲೆಲ್ಲ ನೀವು ನೋಡಿರ್ಬೋದು, ಎಲ್ಲ ಸಹಾಯ ಅಂತೇಳಿ ಮಾಡುವಂಥದ್ದು, ಮತ್ತೆ ಅದನ್ನು ಫೋಟೋ ತೆಗೆದು ಅದು ಪ್ರಚಾರ ಮಾಡುವಂಥದ್ದು ಮೊಬೈಲ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಪೇಪರ್ ಅಲ್ಲಿ ಎಲ್ಲ. ಅಂದ್ರೆ ನಾವು ಕೊಟ್ಟಿದ್ದೇವೆ, ಇಷ್ಟು ಕೊಟ್ಟಿದ್ದೇವೆ, ಅವ್ರಿಗೆ ಕೊಟ್ಟಿದ್ದೇವೆ ಅಂತೇಳಿ, ಇದೆಲ್ಲವೂ ಕೂಡ ರಜೋಗುಣದವರ ಲಕ್ಷಣವಾಗಿರುತ್ತದೆ. ಇಂಥ ದಾನವನ್ನು ರಾಜಸ ಎಂದು ಹೇಳಲಾಗ್ತದೆ.
ಅದೇಶಕಾಲೆ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಂ ಅವಜ್ಞಾತಂ ತತ್ತಾಮಸಮುದಾಹೃತಂ. ಅಶುಚಿಯಾದ ಸ್ಥಳದಲ್ಲಿ ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟ ದಾನವನ್ನು ತಾಮಸ ದಾನ ಎಂದು ಕರೆಯುತ್ತಾರೆ. ಈಗ ಅಶುಚಿಯಾದ ಸ್ಥಳದಲ್ಲಿ ಈ ಒಂದು ಯಾರು ಡ್ರಗ್ ಅಡಿಕ್ಟ್ಸ್ ಇರ್ತಾರೆ, ಆ ಮದ್ಯಪಾನ ಮಾಡೋರಿಗೆ, ಇದವರಿಗೆಲ್ಲ ಕೊಟ್ರೆ ಏನಾಗ್ತದೆ, ಇದೆಲ್ಲವೂ ಕೂಡ ತಾಮಸ ದಾನ ಎಂದು ಹೇಳಲಾಗ್ತದೆ. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಾಸ್ತ್ರಿವಿಧಾ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ಇಲ್ಲಿ ಓಂ ಅಂದ್ರೆ ವಿಷ್ಣು, ಓಂ ಅನ್ನು ವೇದ ಮಂತ್ರಗಳ ಶುರುವಿಗೆ ಸೇರಿಸಲಾಗ್ತದೆ. ತತ್ ಅಂದ್ರೆ ಮೋಕ್ಷವನ್ನು ಪಡೆಯಲಿಕ್ಕೆ. ಸತ್ ಅಂತ ಹೇಳಿದ್ರೆ, ಈಗ ಸತ್ ಅಂದ್ರೆ ಭಗವಂತನಿಗೆ ಮಾಡುವ ಸೇವೆ, ತತ್ ಅಂದ್ರೆ ನಿಷ್ಕಾಮ ಕರ್ಮಯೋಗ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡುವಂತ ಕರ್ಮ. ಓಂ ತತ್ಸತ್ ಇದನ್ನು ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಿದ್ದರು. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಆದುದರಿಂದ ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವ ಅಧ್ಯಾತ್ಮವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ಓಂ ಇತಿ ಏತದ್ ಬ್ರಹ್ಮಣೇ ನೇದಿಷ್ಟಂ ನಾಮ ಋಗ್ವೇದ. ಓಂ ಅಂದ್ರೆ ವಿಷ್ಣು, ಓಂ ಅನ್ನು ವೇದ ಮಂತ್ರಗಳ ಶುರುವಿಗೆ ಸೇರಿಸಲಾಗುತ್ತೆ. ಇದು ಮಂಟಗಳ ಪರಮೋಚ್ಚ ಗುರಿಯನ್ನು ಸೂಚಿಸುತ್ತದೆ. ಸೊ ಇದು ಧರ್ಮ ಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ, ತಪಸ್ಸು ಇವುಗಳ ಆಚರಣೆಯನ್ನು ಕೈಗೊಳ್ಳುವ ಆಧ್ಯಾತ್ಮವಾದಿಗಳು ಭಗವಂತನನ್ನು ಪಡೆಯಲು ಓಂನಿಂದ ಪ್ರಾರಂಭಿಸ್ತಾರೆ. ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾಃ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ತತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಮೋಕ್ಷವನ್ನು ಪಡೆಯುವುದು. ತತ್ತ್ವಂ ಅಸಿ. ತತ್ ಮುಕ್ತಿಗಾಗಿ ನಡೆಸುವ ನಿಷ್ಕಾಮ ಕರ್ಮದ ಪ್ರತೀಕ ಆಗಿದೆ. ಈ ಕರ್ಮಗಳು ಲೌಕಿಕ ಲಾಭಗಳನ್ನು ಬಯಸದೆ ಸಾಧಕರಿಂದ ಮಾಡಲ್ಪಡುತ್ತದೆ. ತತ್ ಅಂತ ಹೇಳಿದ್ರೆ ನಿಷ್ಕಾಮ ಕರ್ಮಯೋಗ. ಸತ್ ಅಂದ್ರೆ ಭಗವಂತನಿಗೆ ಮಾಡುವ ಸೇವೆ. ಸೊ ವಿವಿಧ ಯಜ್ಞ, ತಪಸ್ಸು, ದಾನ ಇದನ್ನು ಮಾಡ್ಬೇಕಾದ್ರೆ ತತ್ ಅಂದ್ರೆ ನಿಷ್ಕಾಮ ಕರ್ಮದಿಂದ ಮಾಡುವಂಥದ್ದು, ಯಾವುದೇ ಲೌಕಿಕ ಲಾಭಗಳನ್ನು ಬಯಸದೆ ಮಾಡುವಂಥದ್ದು. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥ ಯುಜ್ಯತೆ ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಅರ್ಜುನನೇ, ಭಕ್ತಿ ಸೇವೆಯ ಗುರಿಯು ಪರಿಪೂರ್ಣ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲಾ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ.
ಸತ್ ಪೂರ್ಣ ಅಧ್ಯಾತ್ಮದ ಅರಿವಿಗಾಗಿ ನಡೆಸುವ ಪರಮಾತ್ಮನ ಸೇವೆಯ ಪ್ರತೀಕ. ಇದು ಸದ್ದೇವ ಸೌಮ್ಯ ಚಾಂದೋಗ್ಯ ಉಪನಿಷತ್ನಲ್ಲಿ ತಿಳಿಸಲಾಗಿದೆ. ಈ ಕಾರ್ಯದಲ್ಲಿ ಕರ್ಮಿಯು ನಿತ್ಯನಾಗುತ್ತಾನೆ. ಈ ಕರ್ಮಗಳು ನಿತ್ಯತೆಯನ್ನು ಸೂಚಿಸುತ್ತದೆ ಹಾಗೂ ಇದರ ಫಲವು ನಿತ್ಯತೆಯನ್ನು ಸೂಚಿಸುತ್ತದೆ. ಸತ್ ಅಂದ್ರೆ ಭಗವಂತನಿಗೆ ಮಾಡುವ ಸೇವೆಯಾಗಿರ್ತದೆ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ರೇತ್ಯನೋ ಇಹ. ಅರ್ಜುನನೇ, ಪರಮ ಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ, ಅದನ್ನು ಅಸತ್ ಎಂದು ಕರೆಯುತ್ತಾರೆ. ಸೊ ಯಾವುದು ಭಗವಂತನಿಗೆ ರಿಲೇಟ್ ಇರೋದಿಲ್ಲ ಅದನ್ನು ಮಾಡಿದ್ರೆ ಅದು ಅಸತ್ ಆಗ್ತದೆ. ಭಗವಂತನಿಗೆ ಸಂಬಂಧಪಟ್ಟಿರುವಂತದ್ದು ಮಾಡಿದ್ರೆ ಅದು ಸತ್ತಾಗುವಂಥದ್ದು. ಹಾಗಾಗಿ ಭಗವಂತನ ಭಕ್ತಿ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯ ಕರ್ಮ ನಾಶವಾಗ್ತದೆ. ಭಕ್ತಿಯಲ್ಲಿ ಬಂದ್ರೆ ಅವರಿಗೆ ಏನು ಲಾಸ್ ಇಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಮಾಡಿದ್ರು ಕೂಡ ಅದು ಅವರಿಗೆ ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಧ್ಯಾಯದ ಸಾರಾಂಶ. ಅನಧಿಕೃತ ಆರಾಧನೆಯ ಬಗ್ಗೆ ಅರ್ಜುನರ ವಿಚಾರಣೆ. ಶಾಸ್ತ್ರಮಿತಿ ಮುತ್ಸೃಜ್ಯ ಮೊದಲನೇ ಶ್ಲೋಕದಲ್ಲಿ ನೋಡ್ಬೋದು. ಭಗವಾನ್ ಕೃಷ್ಣ ಉತ್ತರ 3 ವಿಧಾನಗಳು ಒಬ್ಬರ ನಂಬಿಕೆ ಮತ್ತು ಆರಾಧನೆಯನ್ನು ನಿರ್ಧರಿಸುತ್ತವೆ. 2ರಿಂದ 7ನೇ ಶ್ಲೋಕ. ತ್ರಿವಿಧ ಭವತಿ ಶ್ರದ್ಧಾ. 3 ವಿಧಾನಗಳಲ್ಲಿ ಆಹಾರಗಳು. 8ರಿಂದ 10ನೇ ಶ್ಲೋಕದಲ್ಲಿ ಆಯು ಸತ್ವ ಬಲಾರೋಗ್ಯ. 3 ವಿಧಾನಗಳಲ್ಲಿ ಯಜ್ಞ. 11ರಿಂದ 13ನೇ ಶ್ಲೋಕ. ಅಫಲಾಕಾಂಕ್ಷೆ ಯಜ್ಞೋ. 3 ರೀತಿಯ ತಪಸ್ಸು. 14ರಿಂದ 16ನೇ ಶ್ಲೋಕ. ಪೂಜನಂ ಶೌಚಂ ಆರ್ಜವಂ. 3 ವಿಧಾನಗಳಲ್ಲಿ ತಪಸ್ಸು. 17ರಿಂದ 19ನೇ ಶ್ಲೋಕ. ಪೀಡಾಯ ಕ್ರಿಯತೆ ತಪಃ. 3 ವಿಧಾನಗಳಲ್ಲಿ ದಾನ. 20ರಿಂದ 22ನೇ ಶ್ಲೋಕ. ದೇಶ ಕಾಲೆ ಯದ್ದಾನಮ ಪಾತ್ರೆ. ಓಂ ತತ್ಸತ್. ಯಜ್ಞ ದಾನ ತಪಸ್ಸನ್ನು ಪರಮ ಪುರುಷನಿಗೆ ಅರ್ಪಿಸಬೇಕು. ಓಂ ತತ್ಸದಿತಿ ನಿರ್ದೇಶೋ. 23ರಿಂದ 28ನೇ ಶ್ಲೋಕದಲ್ಲಿ ನೋಡ್ಬೋದು. ಸೊ ಇಲ್ಲಿ ಭಗವಾನ್ ಕೃಷ್ಣ ಉತ್ತರ 3 ವಿಧಾನಗಳು ಒಬ್ಬರು ನಂಬಿಕೆ ಮತ್ತು ಆರಾಧನೆ ನಿರ್ಧರಿಸ್ತದೆ. ಇದನ್ನು ನಾವು ತಿಳಿಬೇಕು. ಹೇಗೆ ಅಂದ್ರೆ ಸತ್ಯಯುಗದಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ರು, 1 ಲಕ್ಷ ಜೀವಿತಾವಧಿ ಇತ್ತು. ಸೊ ಅಲ್ಲಿ ಸಾವಿರಾರು ವರ್ಷಾನುಗಟ್ಲೆ ಅವರು ಧ್ಯಾನ ಮಾಡ್ತಾ ಇದ್ರು. ಅದು ಈ ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಕಲಿಯುಗದಲ್ಲಿ ಫಸ್ಟ್ ಆಫ್ ಆಲ್ ಕಾಡುಗಳು ಇಲ್ಲ, ಅಷ್ಟು ಜೀವಿತಾವಧಿ ಕೂಡ ಇಲ್ಲ. ಧ್ಯಾನ ಮಾಡ್ಲಿಕ್ಕೆ ಅಷ್ಟೊಂದು ಸಮಯ ಕೂಡ ಇಲ್ಲ. ತ್ರೇತಾಯುಗದಲ್ಲಿ 10,000 ವರ್ಷ ಅವರ ಜೀವಿತಾವಧಿ ಇತ್ತು. ಯಜ್ಞ ಯಾಗ ಮಾಡ್ತಾ ಇದ್ರು. ಅದು ಕೂಡ ಪ್ಯೂರ್ ಹಸುವಿನ ತುಪ್ಪ ಉಪಯೋಗಿಸ್ತಾ ಇದ್ರು. ಮಂತ್ರೋಚ್ಚಾರಣೆ ಮಾಡುವುದು ಅಂದ್ರೆ ಮಂತ್ರದಿಂದಲೇ ಬೆಂಕಿ ಬೆರೆಸ್ತಾ ಇದ್ರು. ಅಷ್ಟು ಸ್ಪಷ್ಟತೆ ಇತ್ತು. ಈಗ ಕಲಿಯುಗದಲ್ಲಿ ಅದು ಕೂಡ ಸಾಧ್ಯ ಇಲ್ಲ. ನಂತರ ದ್ವಾಪರ ಯುಗದಲ್ಲಿ 1,000 ವರ್ಷ ಜೀವಿತಾವಧಿ ಇತ್ತು. ಅರ್ಚನೆ ಮಾಡ್ತಾ ಇದ್ರು. ಪ್ರತಿ ಅರ್ಧ ಗಂಟೆಗೊಮ್ಮೆ ನೈವೇದ್ಯವನ್ನು ಮಾಡ್ತಾ ಇದ್ರು ಭಗವಂತನಿಗೆ. ಸಾವಿರಾರು ಮಂದಿ ಪೂಜೆ ಮಾಡ್ಲಿಕ್ಕೆ ಇರ್ತಾ ಇದ್ರು. ಕಲಿಯುಗದಲ್ಲಿ ಅದು ಸಾಧ್ಯವಿಲ್ಲ. ಈಗ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತದ್ದು. ಭಗವಂತನೇ ಹೇಳಿದ್ದಾನೆ, ಯಜ್ಞಗಳಲ್ಲೆಲ್ಲ ಶ್ರೇಷ್ಠವಾದಂಥದ್ದು ಸಂಕೀರ್ತನ ಯಜ್ಞ ಅಂತ ಹೇಳಿ. ಇದನ್ನ ನಾವು ಇಲ್ಲಿ ತಿಳಿಬೇಕು. ಇವತ್ತಿನ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು. ಚಾಟ್ ಅಲ್ಲಿ ಕೂಡ ಹಾಕ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ.